ನಮಸ್ತೆ ವೀಕ್ಷಕರೇ, ಕೋವಿಡ್ ಕೇರ್ ಪಾಸಿಟಿವ್ ಟಾಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಕೊರೋನಾದ ಏನು ಒಂದು ವ್ಯಾಪಕತೆ ಇವತ್ತು ಇಡೀ ರಾಜ್ಯದಲ್ಲಿ ವ್ಯಾಪಿಸಿರುವಂಥದ್ದು. ವಿಶೇಷವಾಗಿ ಇವತ್ತು ರಾಜ್ಯದಲ್ಲಿ ಅನೇಕ ಪಾಸಿಟಿವ್ ಕೇಸ್ಗಳು ಮತ್ತು ಸಾವು ನೋವುಗಳು ಸಂಭವಿಸ್ತಾ ಇರುವಂಥದ್ದು. ಇದರಿಂದಾಗಿ ಜನರಲ್ಲಿ ಒಂದು ರೀತಿಯ ಭಯದ ವಾತಾವರಣ, ಒಂದು ನೆಗೆಟಿವಿಟಿ ಕ್ರಿಯೇಟ್ ಆಗಿರುವಂಥದ್ದು. ಈ ಹೊತ್ತಿನಲ್ಲಿ ಒಂದು ಪಾಸಿಟಿವ್ ಚಿಂತನೆ, ನಾವು ಕೊರೋನಾ ಅಂತ ಹೇಳಿದ್ರೆ ಭಯ ಪಡಬೇಕು ಅಥವಾ ಒಂದಷ್ಟು ಹೆದರಿ ಮನೆಯೊಳಗೆ ಕೂತ್ಕೊಳ್ಬೇಕು ಅನ್ನೋದರ ಜೊತೆಗೆ ನಮ್ಮಲ್ಲೊಂದು ರೀತಿಯಾದಂಥ ಒಂದು ಜಾಗೃತಿ ಮೂಡಬೇಕು ಮತ್ತು ಒಂದಷ್ಟು ಪಾಸಿಟಿವ್ ಯೋಚನೆಗಳನ್ನು ನಾವು ಮಾಡುವುದರ ಮೂಲಕ ಒಂದಷ್ಟು ಜಾಗೃತಿಯನ್ನು ಮಾಡಬೇಕು ಅನ್ನುವುದರ ಯೋಚನೆ ಅಡಿಯಲ್ಲಿ ಕಹಳೆ ನ್ಯೂಸ್ನ ಈ ಕಾರ್ಯಕ್ರಮ ಕೋವಿಡ್ ಕೇರ್ ಪಾಸಿಟಿವ್ ಟಾಕ್ ಅನ್ನುವಂಥ ಕಾರ್ಯಕ್ರಮ ನಿಮ್ಮ ಮುಂದೆ ಪ್ರಸಾರಗೊಳ್ಳುತ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆಗೆ ಅತಿಥಿಯಾಗಿ ಪುತ್ತೂರಿನ ಪ್ರತಿಷ್ಠಿತ ವೈದ್ಯರು ಡಾಕ್ಟರ್ ಸುರೇಶ್ ಪುತ್ತುರಾಯ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಹೇಗಿದ್ದೀರಿ ಸರ್? ಇವತ್ತು ಕೋವಿಡ್ ವ್ಯಾಪಕವಾಗಿ ವ್ಯಾಪಿಸಿಕೊಳ್ತಾ ಇರುವಂಥದ್ದು. ಇವತ್ತು ಈ ವ್ಯಾಪಕತೆಯನ್ನು ನೋಡ್ತಾ ಇದ್ರೆ ಏನು ಅನಿಸ್ತಾ ಇದೆ? ಈ ಕೋವಿಡ್ ಎಂಬ ರೋಗವು ಖಂಡಿತ ಒಂದು ವರ್ಷ ಮೊದಲು ಪ್ರಾರಂಭವಾಗಿದೆ. ಅದೇನು ಎಕ್ಸ್ಪರ್ಟ್ಸ್ ಇದ್ದಾರೆ, ಇದು ಯಾವ ರೀತಿ ಇಡೀ ಜಗತ್ತನ್ನು ವ್ಯಾಪಿಸಬಹುದು, ಒಂದು ಏನೆಲ್ಲ ಅನಾಹುತಗಳು ಆಗಬಹುದು ಅಂತ ಒಂದು ಊಹನೆಯನ್ನು ಮಾಡಿದ್ರು. ಈಗ ನಾವು ಏನು ಹೇಳ್ತಾ ಇದ್ದೇವೆ, ಎರಡನೇ ಅಲೆ ಅಥವಾ ಸೆಕೆಂಡ್ ವೇವ್ ತುಂಬಾ ವ್ಯಾಪಕವಾಗಿ ಹರಡ್ತಾ ಇದೆ. ಆಕ್ಚುಲಿ ಇದರ ಬಗ್ಗೆ ಎಕ್ಸ್ಪರ್ಟ್ಸ್ ಮೊದಲೇ ಎಚ್ಚರಿಸಿದ್ರು. ಓಕೆ, ನನಗೆ ಕಾಣ್ತಾ ಇಲ್ಲಿ ನಾವು ಸಾರ್ವಜನಿಕರು, ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಸರ್ಕಾರ ಇರ್ಬೋದು, ಸ್ವಲ್ಪ ಇದರ ಬಗ್ಗೆ ಎಚ್ಚರ ಕಮ್ಮಿ ಮಾಡಿದ್ದೇವೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಇದರ ಬಗ್ಗೆ ಈಗಾಗಲೇ ಎಚ್ಚರ ನೀಡಿದ್ರು, ಅದಕ್ಕೆ ಬೇಕಾದಂತ ವ್ಯಾಪಕ ಸಿದ್ಧತೆಗಳನ್ನು ನಾವು ಮಾಡ್ಲಿಕ್ಕೆ ಸ್ವಲ್ಪ ಸಮಯ ಸಹ ಇತ್ತು. ಓಕೆ, ಆ ಸಮಯವನ್ನು ನಾವು ಸದುಪಯೋಗ ಪಡಿಸಿಕೊಳ್ಳಿಲ್ಲ ಅಂತ ನನಗೆ ಕಾಣಿಸ್ತದೆ. ಓಕೆ, ಈಗ ಕೋವಿಡನ್ನು ನಾವು ನೋಡ್ತಾ ಹೋದರೆ ಈ ಹಿಂದೆ ಒಂದು ಬಾರಿ ಇದು ಎರಡನೇ ವೇವ್ ಅಂತ ಹೇಳ್ತೇವೆ. ಈ ಹಿಂದೆ ಕೋವಿಡ್ ಬಂದಾಗ ನಾವು ಯಾವ ರೀತಿಯ ಜಾಗೃತಿಯನ್ನು ಮಾಡಿಕೊಂಡಿದ್ದೆವು, ಒಂದಷ್ಟು ಬೇರೆ ಬೇರೆ ರೀತಿಯಾದಂಥ ಪ್ರಿವೆಂಟಿವ್ ಮೆಜರ್ಸನ್ನು ನಾವು ಮಾಡಿಕೊಂಡಿದ್ದೆವು. ಎಲ್ಲ ಒಂದು ಕಡೆ ಮಧ್ಯದಲ್ಲಿ ನಾವು ಈ ಚೈನನ್ನು ಬ್ರೇಕ್ ಮಾಡಿದ್ದೆ ಇದಕ್ಕೆ ಕಾರಣ ಆಯಿತು. ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ದು ಜಾಸ್ತಿ ಆಯ್ತು. ಇನ್ ಬಿಟ್ವೀನ್ ನಾವು ಸ್ವಲ್ಪ ರಿಲ್ಯಾಕ್ಸ್ ಆದು ಆಗ್ತಾ ಬಂತು ಅಂತ ಆಲ್ಮೋಸ್ಟ್ ನಾವು ಮರ್ತೇ ಬಿಟ್ಟೆವು ಅಂತ ಅನಿಸ್ತದೆ ನನಗೆ. ಯಾಕಂತ ಹೇಳಿ ಜನವರಿ ಫೆಬ್ರವರಿ ತುಂಬಾ ಕೇಸ್ಗಳು ಕಮ್ಮಿ ಆಗಿತ್ತು, ಒಂದೊಂದು ಕೇಸ್ಗಳಿದ್ದು ಅದು ತುಂಬಾ ಕಮ್ಮಿ ಆಗಿತ್ತು. ಆಗ ಸಾರ್ವಜನಿಕರಲ್ಲಿ ಇದರಲ್ಲಿದ್ದ ಭೀತಿ ಸಹ ಕಮ್ಮಿ ಆಯಿತು. ಭೀತಿಗಿಂತ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಳೋದನ್ನು ಕಮ್ಮಿ ಮಾಡಿದ್ರು. ಜನ ಗುಂಪು ಸೇರುವುದು, ಸಮಾರಂಭಗಳಲ್ಲಿ ಸೇರುವುದು, ಪೇಟೆ ಮಾರ್ಕೆಟ್ಗಳಿರ್ಬೋದು, ಯಾವುದೇ ಮುಂಜಾಗ್ರತೆ ವಹಿಸದೆ ಒಂದು ತರ ಹೇಳುವುದಾದ್ರೆ ಇದು ಎಲ್ಲರ ಬೇಜವಾಬ್ದಾರಿ ಅಂತ ಹೇಳ್ಬೋದು. ಈಗ ಯಾರನ್ನು ನಾವು ದೂರಿ ಪ್ರಯೋಜನ ಇಲ್ಲ. ಕೇವಲ ಸಿಸ್ಟಮ್ ಅಥವಾ ಗವರ್ಮೆಂಟ್ ಮಾಡಲಿಲ್ಲ ಅಥವಾ ಜನರು ಮಾಡಲಿಲ್ಲ, ಎಲ್ಲರದ್ದು ಇದರಲ್ಲಿ ಜವಾಬ್ದಾರಿ ಇದೆ, ಅದನ್ನು ನಾವು ನಿಭಾಯಿಸಲಿಲ್ಲ. ಓಕೆ, ಎಲ್ಲ ಒಂದು ಕಡೆ ಇವತ್ತು ಕೋವಿಡ್ನ ವ್ಯಾಪಕತೆ ಯಾಕೆ ಅಂತ ಹೇಳಿದ್ರೆ, ನಾವು ಎಲ್ಲೋ ಕಳೆದ ಬಾರಿ ಕೋವಿಡ್ ಆದಾಗ ಯಾವುದೋ ಅಮೇರಿಕ ಯಾವುದೋ ಇನ್ನೊಂದಷ್ಟು ದೇಶಗಳನ್ನು ನಾವು ಎಕ್ಸಾಂಪಲ್ ಆಗಿ ನೋಡ್ತಾ ಇದ್ವಿ. ಅಲ್ಲಿ ಹೆಣಗಳ ರಾಶಿ ಬೀಳ್ತಾ ಇತ್ತು, ಸಾಕಷ್ಟು ಜನರಿಗೆ ಪಾಸಿಟಿವ್, 1000 ಪಾಸಿಟಿವ್, 1,00,000 ಪಾಸಿಟಿವ್ ಅಂತ ನಾವು ಕೇಳ್ತಾ ಇದ್ದೆವು. ಆದರೆ ಇವತ್ತು ಈ ಎರಡನೇ ವೇವ್ ಅಲ್ಲಿ ಇವತ್ತು ನಾವು ನಮ್ಮ ಸುತ್ತಮುತ್ತಲು, ವಿಶೇಷವಾಗಿ ನಮ್ಮ ರಾಜಧಾನಿಯಲ್ಲಿ ಇವತ್ತು ನಾವು ಆ ಪರಿಸ್ಥಿತಿಯನ್ನು ಕಾಣ್ತಾ ಇದ್ದೇವೆ. ಸೊ ಈ ಪರಿಸ್ಥಿತಿಯನ್ನು ಕಾಣುವಾಗ ಜನರು ಅತ್ಯಂತ ಪ್ಯಾನಿಕ್ ಆಗಿರುವಂಥದ್ದು. ಯಾಕೆಂತ ಕೇಳಿದ್ರೆ ಹೇಗೆ ನಾಳೆ ಏನು ಅಂತ ನಮಗೆ ಗೊತ್ತಿಲ್ಲದ ಪರಿಸ್ಥಿತಿಯಲ್ಲಿ ಇದ್ದಾರೆ. ಡಾಕ್ಟ್ರೆ, ಏನು ಹೇಳಲಿಕ್ಕೆ? ಆ್ಯಕ್ಚುಲಿ ಫಸ್ಟ್ ವೇವ್ ಬರುವಾಗ ಯುರೋಪಿಯನ್ ದೇಶಗಳಲ್ಲಿ, ಅಮೆರಿಕ ದೇಶಗಳಲ್ಲಿ ಕಂಡು ಬಂದಂಥ ಪರಿಸ್ಥಿತಿ ಇನ್ನೂ ಸಹ ಭಾರತದಲ್ಲಿ ಕಂಡು ಬಂದಿಲ್ಲ. ಯಾಕೆಂದರೆ ಅಷ್ಟು ಡೆವಲಪ್ಡ್ ಕಂಟ್ರೀಸಲ್ಲಿ ಸಹ ಅವರಿಗೆ ಮೊದಲನೇ ವೇವನ್ನು ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆಂದರೆ ಅದು ಅನ್ಎಕ್ಸ್ಪೆಕ್ಟೆಡ್. ನಮ್ಮಲ್ಲಿ ಸಹ ಈಗ ಕಾಣುವಂಥ ಪರಿಸ್ಥಿತಿ, ನಮ್ಮ ರಾಜಧಾನಿ ಬೆಂಗಳೂರು ಇರ್ಬೋದು ಅಥವಾ ಮಹಾರಾಷ್ಟ್ರದಲ್ಲಿರ್ಬೋದು, ಡೆಲ್ಲಿಯಲ್ಲಿ ಇರ್ಬೋದು, ಮಾಧ್ಯಮಗಳಲ್ಲಿ ಕಂಡು ಬಂದಷ್ಟು ಭೀಕರವಾಗಿ ಇಲ್ಲ ಅಂತ ನನಗೆ ಅನಿಸ್ತದೆ. ಯಾಕೆಂದರೆ ಅಲ್ಲಿಂದ ಬರುವಂಥ ಮಾಹಿತಿಗಳ ಪ್ರಕಾರ ಕೆಲವು ಹಾಸ್ಪಿಟಲಲ್ಲಿ ಬೆಡ್ ಇಲ್ಲದೆ ಇರ್ಬೋದು ಅಥವಾ ಆಕ್ಸಿಜನ್ ಸಮಸ್ಯೆ ಅದೆಲ್ಲ ಉಂಟು, ಹೌದು. ಆದರೆ ಅಷ್ಟು ತೀವ್ರತರವಾಗಿ ಯುರೋಪಲ್ಲಿ ಕಂಡು ಬಂದ ರೀತಿಯಲ್ಲಿ ಮಾರ್ಟಾಲಿಟಿ ರೇಟ್ ಇಲ್ಲ. ಮಾರ್ಟಾಲಿಟಿ ರೇಟ್ ಅಂದರೆ ಸಾವಿನ ಸಂಖ್ಯೆ. ನಾವೀಗ ಪ್ರತಿಶತ ಅಂತ ಲೆಕ್ಕ ಹಾಕಿದರೆ ನಮ್ಮ ದೇಶದ ಜನಸಂಖ್ಯೆ ತುಂಬ ಜಾಸ್ತಿ. ಆ ಲೆಕ್ಕದಲ್ಲಿ ನೋಡಿದ್ರೆ ನಮ್ಮಲ್ಲಿ ಮಾರ್ಟಾಲಿಟಿ ತುಂಬ ಕಮ್ಮಿ, 1-1.5% ಅಷ್ಟೇ. ಉಳಿದ ದೇಶಗಳಲ್ಲಿ ಅದು 3-4% ಇದೆ. ಓಕೆ, ಈಗ ಡಾಕ್ಟ್ರೆ, ಈ ವ್ಯಾಪಕತೆಯನ್ನು ನೋಡ್ತಾ ಒಂದು ಅನಿಸ್ತಾ ಇರುವಂತಹದ್ದು, ಇವತ್ತು ಕೋವಿಡ್ ಈಗ ಒಬ್ಬನಿಗೆ ಕೋವಿಡ್ ತಗಲಿದೆ ಅಂತ ಹೇಗೆ ನಾವು ಐಡೆಂಟಿಫೈ ಮಾಡುವಂಥದ್ದು?
ಈಗ ಮೊದಲಿಗೆ ಈಗ ನಾನೊಂದು ಕೋವಿಡ್ನಲ್ಲಿ ಈಗ ಒಳಗಾಗಿದ್ದೇನೆ ಅಂತ ಹೇಗೆ ಐಡೆಂಟಿಫೈ? ಯಾಕೆಂದರೆ ಈ ಜ್ವರದ ಲಕ್ಷಣ ಸಾಮಾನ್ಯ ಶೀತ ಜ್ವರದ ಹಾಗೆ ಕೋವಿಡೇ ಅಂತ ನಾವು ಮೊದಲೇ ಆಗಿ ಅದನ್ನು ಅಂದಾಜು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಈಗ ಎಲ್ಲರಿಗೂ ಈ ಜ್ವರ ಇರೋದ್ರಿಂದ ಇಡೀ ಪ್ರದೇಶದಲ್ಲಿ ಇದು ವ್ಯಾಪಿಸಿರೋದ್ರಿಂದ ಯಾವುದೇ ಜ್ವರಕ್ಕೂ ನಾವು ಕೋವಿಡ್ ಅಂತ ತಿಳ್ಕೊಳ್ತೇವೆ. ಆದರೆ ಅದರ ಸಿಂಪ್ಟಮ್ಸ್ ಸ್ಪೆಸಿಫಿಕ್ ಆಗಿ ಏನೂ ಇಲ್ಲ. ಅದೊಂದು ಬಹಳ ಮುಖ್ಯವಾಗಿ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಉಳಿದ ಶೀತ ಜ್ವರದಾಗೆ ಬರ್ತದೆ, ಮೈಕೈ ನೋವು, ಶೀತ ಜ್ವರ, ಶೀತ, ಕೆಮ್ಮು, ತಲೆನೋವು ಮೊದಲ 2-3 ದಿವಸ ಇರ್ಬೋದು. ಆ ನಂತರ ಕೆಲವರಿಗೆ ತನ್ನಿಂತಾನೇ ಗುಣ ಆಗ್ತದೆ. ಹೆಚ್ಚಿನವರಿಗೆ 95% ಜನರಿಗೆ ಉಳಿದ ಶೀತ ಜ್ವರದಾಗೆ ಗುಣ ಆಗ್ತದೆ. ಯಾರಿಗೆ ಸ್ವಲ್ಪ ಜಾಸ್ತಿ ಕಂಡು ಬರುತ್ತೆ ಅಂಥವರಿಗೆ ಬರುವಂತಹ ಸಿಂಪ್ಟಮ್ಗಳಂತ ಹೇಳಿದರೆ ದಮ್ಮು ಕಟ್ಟುವುದು, ಕಫ ಜಾಸ್ತಿ ಆಗುವುದು, ಸುಸ್ತು ಜಾಸ್ತಿ, ಊಟ ಸೇರದೇ ಇರುವುದು, ಅಂತಹ ಸಿಂಪ್ಟಮ್ಗಳು ಕಂಡು ಬಂದರೆ ಮಾತ್ರ 2ನೇ ಸ್ಟೇಜಿಗೆ ಹೋಗ್ತಾ ಇದ್ದಾರೆ ಅಂತ ನಾವು ತಿಳ್ಕೊಳ್ಬೋದು. ಓಕೆ. ಈಗ ಎಲ್ಲೋ ಒಂದು ಕಡೆ ನಾವೀಗ ಅನೇಕ ಕಡೆಗಳಲ್ಲಿ ನಾವು ನೋಡ್ತಾ ಇದ್ವಿ, ಕೋವಿಡ್ ಆದ ನಂತರ ಒಂದಷ್ಟು ವಿಡಿಯೋಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಬಂತು. ನರಳಾಡುವಂಥ ಪರಿಸ್ಥಿತಿಯನ್ನು ನೋಡಿ ನಾವು ಪ್ಯಾನಿಕ್ ಆಗ್ತಾ ಇದ್ವಿ. ಸೊ ಆ ಥರ ನಿಜವಾಗಿ ಆಗ್ತದಾ ಅಥವಾ ಹೇಗೆ? ಆ ಥರ ನಿಜವಾಗಿ ಆಗೋದಿಲ್ಲ. ತುಂಬ ತೀವ್ರತರವಾಗಿ ದಮ್ ಕಟ್ಟುವಾಗ ಆ ರೀತಿ ಆಗ್ಬೋದು ಅಷ್ಟೇ ಹೊರತು ಹೆಚ್ಚಿನವರು ಅಂಥ ಸ್ಟೇಜಲ್ಲಿ ಮನೆಯಲ್ಲಿ ಇರುವುದಿಲ್ಲ, ಹಾಸ್ಪಿಟ್ಲಿಗೆ ತಂದಿರ್ತಾರೆ. ಅದಕ್ಕೆ ಬೇಕಾದ ಸೂಕ್ತ ವ್ಯವಸ್ಥೆಯನ್ನು ಮಾಡಿರ್ತಾರೆ, ಆಕ್ಸಿಜನ್ ಕೊಡುವಂಥದ್ದು ಅಂಥದ್ದು. ಈ ಸಾಮಾಜಿಕ ಜಾಲತಾಣಗಳಲ್ಲಿ ಕಂಡು ಬರುವಷ್ಟು ಸುರಕ್ಷಿತವಾಗಿ ನಿಜವಾಗಿ ಇರೋದಿಲ್ಲ ಅಂತ ನನ್ನ ಅನಿಸಿಕೆ. ಓಕೆ. ಈಗ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಕೋವಿಡ್ ಬಗ್ಗೆ ಭಯ ಬೇಡ, ಜಾಗೃತಿ ಇರಲಿ ಅನ್ನುವಂಥದ್ದು. ಖಂಡಿತ ಭಯಪಡುವ ಅವಶ್ಯಕತೆ ಇಲ್ಲ. ನಾವು ಏನೆಲ್ಲ ಜಾಗೃತಿಗಳನ್ನು ತಜ್ಞರು ಅಥವಾ ಆರೋಗ್ಯ ಇಲಾಖೆಯವರು ಕಾಲಕ್ಕೆ ಸೂಚಿಸಿದ್ದಾರೆ ಅದನ್ನು ಪರಿಪಾಲನೆ ಮಾಡ್ತಾ ಇದ್ದರೆ ಖಂಡಿತ ಕೋವಿಡ್ ಬರುವುದಿಲ್ಲ. ಯಾಕಂತ ಹೇಳಿದರೆ ಕೋವಿಡ್ ಒಬ್ಬರಿಂದ ಇದು ಹರಡುವುದು ಹೇಗೆ ಅಂದರೆ ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನಿಂದ ನಾವು ಆದಷ್ಟು ದೂರ ಇದ್ದರೆ ಅಥವಾ ಯಾವುದಾದ್ರೂ ರೋಗಿ ಇರ್ಬೋದು, ಅವರ ಹತ್ತಿರ ಹೋಗದೇ ಇದ್ದರೆ, ಹೋದರೂ ಸಹ ಸುರಕ್ಷಿತ ಸಾಧನಗಳನ್ನು ಬಳಸ್ತಾ ಇದ್ದರೆ, ಮಾಸ್ಕ್ ಇರ್ಬೋದು ಅಥವಾ PPE ಕಿಟ್ ಇರ್ಬೋದು, ಅಂಥವುಗಳನ್ನು ಬಳಸ್ಕೊಳ್ತಾ ಇದ್ದರೆ ಖಂಡಿತ ಬರುವುದಿಲ್ಲ. ಯಾಕೆಂದರೆ ನಾವು ವೈದ್ಯರುಗಳು ಸಹ ಅನೇಕ ಪಾಸಿಟಿವ್ ಪೇಷಂಟ್ಗಳನ್ನು ನೋಡಿದ್ದೇವೆ, ಟ್ರೀಟ್ ಮಾಡಿದ್ದೇವೆ. ಅವ್ರನ್ನ ದಿನ ಹೌದು. ಹಾಗೆ ನಾವು ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ತೇವೆ ಎಲ್ಲ ಪೇಷಂಟ್ಗಳು ನೋಡುವ. ಅದೇ ರೀತಿ ಎಲ್ಲರೂ ಮಾಡ್ತಾ ಇದ್ರೆ ಸಾರ್ವಜನಿಕರು ಸಹ ಬೇರೆ ಸಂದರ್ಭಗಳಲ್ಲಿ ಬೇರೆಯವರ ಒಟ್ಟಿಗೆ ಒಂದು ವ್ಯವಹಾರ ಮಾಡುವಾಗ ಆ ರೀತಿಯಂತಹ ಕ್ರಮಗಳನ್ನು ಅನುಸರಿಸಿದರೆ ಖಂಡಿತ ರೋಗ ಬರುವ ಚಾನ್ಸಸ್ಸೇ ಕಮ್ಮಿ. ಓಕೆ. ಎಸ್ ಡಾಕ್ಟ್ರೇ, ಈ ಮಧ್ಯದಲ್ಲಿ ನಾವು ಅನೇಕ ವಿಚಾರಗಳನ್ನು ಮಾತಾಡ್ತಾ ನಮ್ಮ ಜೊತೆಗೆ ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಏನು ಪ್ರಶ್ನೆ ಇದೆ ಅಂತ? ನಮಸ್ತೆ. ಮಾತಾಡಿ. ಎಸ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಂದ್ಕೊಳ್ತೇನೆ. ಎಸ್ ಡಾಕ್ಟರ್, ನಾವು ಮಾತಾಡ್ತಾ ಇದ್ವಿ ಈ ಕೋವಿಡ್ನ ಏನು ವ್ಯಾಪ್ತತೆ ಇದು ಹೇಗೆ ಮುಂದುವರಿಬಹುದು ಅಂತ ನಿಮ್ಮ ಪ್ರಕಾರ? ಇದೀಗ ಆ್ಯಕ್ಚುಲಿ ಇನ್ನೊಂದು ವಾರದಲ್ಲಿ ಅದರ ತೀವ್ರತರವಾದ ಮಟ್ಟವನ್ನು ಮುಟ್ಬೋದು. 2ನೇ ಅಲೆಯು ಮೇ ಬಿ ಒಂದು ಮೇ 1st ಅಥವಾ 2nd ವೀಕ್ ತನಕ. ಆಮೇಲೆ ಮೊದಲನೇ ವೇವ್ ಹೇಗೆ ಕಮ್ಮಿ ಆಯಿತು ಅದೇ ರೀತಿ ಖಂಡಿತವಾಗಿ ಕಮ್ಮಿ ಆಗ್ತದೆ. ಮತ್ತು ಕೆಲವು ತಿಂಗಳುಗಳ ಕಾಲ ಅಥವಾ ಕೆಲವು ವರ್ಷಗಳ ಕಾಲ ಒಂದು ಸ್ವಲ್ಪ ಎಂಡೆಮಿಕ್ ಆಗಿ ಅಲ್ಲಲ್ಲಿ ಕೆಲವು ಪೇಷಂಟ್ಗಳು ಅಥವಾ ಅಲ್ಲಲ್ಲಿ ಕೆಲವು ಕೇಸ್ಗಳು ಕಾಣ್ತಾ ಇರ್ಬೋದು. ಹೇಗೆ ನಾವು ಮೊದಲು H1N1 ಡಿಸೀಸ್ ಬಂದಿತ್ತು, ಇದೇ ರೀತಿಯಾಗಿ ಬಂದಿತ್ತು, ಆದರೆ ಬೇಗನೆ ಕಮ್ಮಿಯಾಗಿ ಹೋಯಿತು. ಓಕೆ. ಅಲ್ಲ, ಈಗ ಅದೇ ಪ್ರಶ್ನೆ ನಾನು ಯಾಕೆಂತ ಹೇಳಿದ್ರೆ ಅದನ್ನು ಸ್ವಲ್ಪ ವಿಸ್ತರಣೆ ಮಾಡಿ ಕೇಳುವ, ಯಾಕೆ ವೀಕ್ಷಕರಿಗೆ ಅರ್ಥ ಆಗೋದಕ್ಕೋಸ್ಕರ. ನಾವು ಕಳೆದ ಬಾರಿ ಕೋವಿಡ್ ಪ್ರಾರಂಭಕ್ಕೆ 1ನೇ ವೇವ್ ಬಂದಾಗ ನಾವು ಇದು ಒಂದು ಹಂತ ಮುಗಿಯಿತು ಅಂತ ನಾವು ಅಂದುಕೊಂಡಿದ್ದೆವು. ಆದರೆ ಈ ಬಾರಿ ಮತ್ತೆ ಬಂತು. ಈಗ ಈ ಬಾರಿ ಬಂದಾಗ ಜನರಲ್ಲಿ ಸಹಜವಾಗಿ ಒಂದು ಪ್ರಶ್ನೆ, ಇದು ಇನ್ನು ಎವ್ರಿ ಇಯರ್ ಹೀಗೆ ಆಗ್ಬೋದಾ ಅಂತ. ಸೊ ಇದು ಒಂದು ಖಂಡಿತ ಕೆಲವು ವರ್ಷ ಇದು ಬರ್ತಾ ಇರ್ಬೋದು ಇದೇ ರೀತಿ, ಆದರೆ ಇಷ್ಟು ತೀವ್ರತರವಾಗಿ ಬರ್ಲಿಕ್ಕಿಲ್ಲ. 2ನೇ ಅಲೆ ಆದ್ಮೇಲೆ 3ನೇ 4ನೇ ಹಾಗೆ ಒಂದು ಕೆಲವು ವರ್ಷಗಳಲ್ಲಿ ಇದು ಖಂಡಿತ ಕಮ್ಮಿಯಾಗಿ ಹೋಗ್ತದೆ. ಯಾವಾಗ ಜನರಲ್ಲಿ ಇಮ್ಯುನಿಟಿ ಡೆವಲಪ್ ಆಗ್ತದೆ ಅಥವಾ ಈಗ ಏನ್ ಮಾಡ್ತಾ ಇದ್ದಾರೆ, ಈಗ ವ್ಯಾಕ್ಸಿನ್ ಕೊಡ್ತಾ ಇದ್ದಾರೆ, ಇದು ಸಹ ಒಂದು ಇಮ್ಯುನಿಟಿಯನ್ನು ಡೆವಲಪ್ ಮಾಡುವಂತ ವಿಧಾನ. ಹೆಚ್ಚಿನ ಜನರಿಗೆ ಇಮ್ಯುನಿಟಿ ಬಂದ ಮೇಲೆ ಖಂಡಿತವಾಗಿ ಕಾಯಿಲೆಯ ಸ್ವರೂಪ ಕಮ್ಮಿ ಆಗ್ತದೆ. ಓಕೆ. ಈಗ ನೀವು ಹೇಳಿದಿರಿ ನಮ್ಮಲ್ಲಿ ಇಮ್ಯುನಿಟಿ ಡೆವಲಪ್ ಆಗ್ತದೆ, ನಮ್ಮಲ್ಲಿ ಒಂದಷ್ಟು ಏನು ಇದನ್ನು ಎದುರಿಸುವಂಥ ಶಕ್ತಿಗಳು ನಮ್ಮ ಬಾಡಿ ಒಳಗೆ ಜಾಗೃತ ಆಗ್ತದೆ ಅಂತ. ಇವತ್ತು ವ್ಯಾಕ್ಸಿನ್ ಆಗುವಂಥದ್ದು 2 ಥರದ ವ್ಯಾಕ್ಸಿನೇಷನ್, ಸೊ ಅದರ ಇಂಪಾರ್ಟೆನ್ಸ್ ಏನು? ಈ ಕೋವಿಡ್ಗೆ ಇರುವಂಥ ವ್ಯಾಕ್ಸಿನ್ ಈಗ ಏನನ್ನು ಕೊಡ್ತಾ ಇದ್ದಾರೆ ನಮ್ಮ ಭಾರತ ದೇಶದಲ್ಲಿ, ಈಗ 2 ವ್ಯಾಕ್ಸಿನ್ ಕೊಡ್ತಾ ಇದ್ದಾರೆ. ಅಂದ್ರೆ 2 ಸಹ ಕೋವಿಡ್ ವ್ಯಾಕ್ಸಿನ್ ಬೇರೆ ಬೇರೆ ಕಂಪನಿಗಳಿಂದ ತಯಾರಾದ್ರಿಂದ, ಒಂದು ಕೋವ್ಯಾಕ್ಸಿನ್ ಹೇಳ್ತಾ ಇದ್ದಾರೆ, ಇನ್ನೊಂದು ಕೋವಿಶೀಲ್ಡ್ ಅಂತ ಹೇಳ್ತಾ ಇದ್ದಾರೆ. ಬೇರೆ ದೇಶಗಳಲ್ಲಿ ಬೇರೆ ಹೆಸರಿನಲ್ಲಿ ಉಂಟು. ಈ 2 ವ್ಯಾಕ್ಸಿನ್ಗಳಲ್ಲಿ ತುಂಬಾ ವ್ಯತ್ಯಾಸ ಏನೂ ಇಲ್ಲ. ಯಾಕೆಂದ್ರೆ ಕೋವ್ಯಾಕ್ಸಿನ್ ಅಲ್ಲಿ ಸ್ವಲ್ಪ ಸ್ಟಡಿ ಜಾಸ್ತಿ ಮಾಡಿದ್ರು ಅಂತ ಎಲ್ರಿಗೂ ಸ್ವಲ್ಪ ಅದರ ಮೇಲೆ ಜಾಸ್ತಿ ಭರವಸೆ ಇತ್ತು ಇನಿಷಿಯಲಿ. ಆದ್ರೆ ಈಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈಗಿನ ಸ್ಟಡಿಗಳ ಪ್ರಕಾರ ತುಂಬಾ ವ್ಯತ್ಯಾಸ ಇಲ್ಲ. ಕೆಲವು
4% ವ್ಯತ್ಯಾಸ ಇದೆ ಅಷ್ಟೇ ಅದರ ಎಫೆಕ್ಟಿವ್ನೆಸ್ನಲ್ಲಿ, ಎಫಿಕೆಸಿಯಲ್ಲಿ. ಅದರಿಂದ ಖಂಡಿತವಾಗಿ ಇದರ ಬಗ್ಗೆ ಯಾರು ಜಾಸ್ತಿ ಚಿಂತೆ ಮಾಡುವ ಅಗತ್ಯ ಇಲ್ಲ. ಯಾಕಂತ ಹೇಳಿದರೆ ಈಗ ಸ್ವಲ್ಪ ವ್ಯಾಕ್ಸಿನ್ನ ಕೊರತೆಯೂ ಕಂಡು ಬರ್ತಾ ಇದೆ. ಅದರಿಂದ ಯಾವ ವ್ಯಾಕ್ಸಿನ್ ಉಂಟು, ಯಾವುದು ಲಭ್ಯ ಉಂಟು, ಅದನ್ನು ಖಂಡಿತವಾಗಿ ತೆಗೆದುಕೊಳ್ಬೋದು. ಓಕೆ, ಒಂದು ಡೋಸ್ ತಗೊಂಡ್ರೆ ಸಾಕಾಗೋದಿಲ್ಲ. ಯೂಶಲಿ ಇನ್ನೊಂದು ಡೋಸ್, ಬೂಸ್ಟರ್ ಡೋಸ್ 4 ರಿಂದ 6 ವಾರಗಳ ನಂತರ ತಗೊಳ್ಬೇಕಾಗ್ತದೆ. ಖಂಡಿತವಾಗಿ ಅದನ್ನು ಸಹ ತಗೊಳ್ಬೇಕು. ಓಕೆ, ಈಗ ಸೇಮ್ ಇಂಜೆಕ್ಷನ್ ಅನ್ನೇ ಮತ್ತೆ ಪುನಃ ತೆಗೆದುಕೊಳ್ಳುವಂಥದ್ದು. ಓಕೆ, ಈಗ ಎಲ್ಲ ಒಂದು ಕಡೆ ಜನರಲ್ಲಿ ಒಂದು ಸಣ್ಣ ಒಂದು ಗುಸುಗುಸು ಏನಂತ ಹೇಳಿದ್ರೆ, ಈ ಇಂಜೆಕ್ಷನ್ ವ್ಯಾಕ್ಸಿನೇಷನ್ ಮಾಡಿಕೊಂಡ ನಂತರ ಜ್ವರ ಬರ್ತದೆ, ಜ್ವರ ಕಾಣಿಸಿಕೊಳ್ತದೆ. ಖಂಡಿತವಾಗಿ ಇದು ಸಾಮಾನ್ಯ, ಇದೇನು ಸೈಡ್ ಎಫೆಕ್ಟ್ ಅಥವಾ ಪ್ರತಿರೋಧ ಇದು ಅಂತ ಕಾಣುವಂಥದ್ದಲ್ಲ. ಓಕೆ, ವ್ಯಾಕ್ಸಿನ್ ಎಫೆಕ್ಟಿವ್ ಇದ್ರೆ ಖಂಡಿತವಾಗಿ ಹೆಚ್ಚಿನ ಜನರಲ್ಲಿ ಸಣ್ಣ ಮಟ್ಟಿನ ಜ್ವರ ಬಂದೇ ಬರ್ತದೆ. ಓಕೆ, ಖಾಲಿ ಈ ವ್ಯಾಕ್ಸಿನ್ ಅಲ್ಲಿ ಅಲ್ಲ, ಇದು ಮೊದಲಿನ ಸಹ ನಾವು ತುಂಬಾ ವ್ಯಾಕ್ಸಿನ್ಗಳು ತಗೊಂಡಿದ್ದೇವೆ ಚಿಕ್ಕವರಿದ್ದಾಗ. DPT ಎಲ್ಲದರಲ್ಲಿ ಜ್ವರ ಬಂದಿರ್ತದೆ. ಆಗ ನಮಗೆ ನೆನಪಿರುವುದಿಲ್ಲ. ಯಾಕಂತ ಹೇಳಿದ್ರೆ ಇದು ಒಟ್ಟಾಗಿ ಮಾಸ್ ಆಗಿ ಎಲ್ಲರಿಗೂ ಕೊಡ್ತಾ ಇರುವಾಗ 10 ಜನರಲ್ಲಿ ಒಬ್ಬನೇ ಜ್ವರ ಬಂದ ಕೂಡಲೇ ಜ್ವರ ಬಂತು ಅಂತ ಕಾಣುತ್ತೆ. ಜ್ವರ ಬರೋದು ಸಾಮಾನ್ಯ, ಅದಕ್ಕೆ ಹೆದರುವ ಅವಶ್ಯಕತೆ ಇಲ್ಲ. ಅದಕ್ಕೆ ಒಂದು ಪ್ಯಾರಾಸಿಟಮಾಲ್ ಮಾತ್ರೆ ತಗೊಂಡ್ರೆ ಸಾಕಾಗ್ತದೆ. 1 ಅಥವಾ 2 ದಿವಸದಲ್ಲಿ ಆ ಜ್ವರ ಕಮ್ಮಿ ಆಗ್ತದೆ. ಅಥವಾ ಇಂಜೆಕ್ಷನ್ ತಗೊಂಡ ಜಾಗದಲ್ಲಿ ಸ್ವಲ್ಪ ನೋವು ಇರಬಹುದು, ಸಾಮಾನ್ಯ ಇದು, ಉಳಿದ ಇಂಜೆಕ್ಷನ್ ತರ. ಈ ವ್ಯಾಕ್ಸಿನ್ ಅಲ್ಲಿ ಬಂದಂತ ಜ್ವರ ಇದು ಕೋವಿಡ್ ಜ್ವರ ಅಲ್ಲ ಅಂತ? ಖಂಡಿತ ಅಲ್ಲ. ಓಕೆ, ಖಂಡಿತ ಅಲ್ಲ. ಯಾಕೆಂತ ಹೇಳಿದ್ರೆ ಆ ಕ್ಲಾರಿಟಿಯ ಸಮಸ್ಯೆ ತುಂಬಾ ಕಾಣ್ತಾ ಇರುವಂತದ್ದು. ಯಾಕೆಂತ ಹೇಳಿದ್ರೆ ಅನೇಕರು ಇವತ್ತು ಒಂದ್ ಸ್ವಲ್ಪ ಗ್ರಾಮಾಂತರ ಪ್ರದೇಶಗಳಲ್ಲಿ ವ್ಯಾಕ್ಸಿನ್ಗೆ ಹೋಗ್ಲಿಕ್ಕೆ ಹೆದರುವಂತ ಪರಿಸ್ಥಿತಿ ಇವತ್ತು ನಾವು ಕಾಣ್ತೀವಿ. ಕೋವಿಡ್ ಜ್ವರ ಅಲ್ಲ ಅದು. ನಮ್ಮ ವ್ಯಾಕ್ಸಿನ್ ನಮ್ಮ ಶರೀರಕ್ಕೆ ಹೋದಾಗ ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ, ಪ್ರತಿಬಂಧಕ ಅಣುಗಳು ಉತ್ಪತ್ತಿ ಆಗುವ ಲಕ್ಷಣ ಅದು. ಓಕೆ, ಅದು ಪಾಸಿಟಿವ್ ಅಂತ ತಿಳ್ಕೊಳ್ಬೇಕು ನಾವು. ಜ್ವರ ಬಂದ್ರೆ ಖಂಡಿತ ಅದರಲ್ಲಿ ಏನೋ ಜ್ವರ ಬಂದದ್ರಿಂದ ರೋಗ ಬಂತು ಅಂತ ತಿಳ್ಕೊಳ್ಳೋದು ತಪ್ಪು. ಎಸ್ ಡಾಕ್ಟ್ರೇ, ಒಂದು ಪ್ರಶ್ನೆ ಬಹಳ ಮುಖ್ಯ ಅಂತ ನನಗೆ ಅನಿಸುವಂಥದ್ದು. ಈಗ ನೀವು ಅನೇಕ ಜನ ಪೇಷಂಟ್ಗಳನ್ನು ನೀವು ನೋಡ್ತೀರಿ, ನಿಮ್ಮ ಹಾಸ್ಪಿಟಲಲ್ಲಿ ಬರ್ತಾರೆ. ಸೊ ಬೇರೆ ಬೇರೆ ಉಳಿದ ಕಾಯಿಲೆಗಳು ಕೂಡ ಅವರಿಗೆ ಇರ್ತದೆ. ಇನ್ ಕೇಸ್ ಈಗ ನಾನು ಕೇಳುವಂಥದ್ದು, ಈ ಉಳಿದ ಬೇರೆ ಕಾಯಿಲೆ ಇರುವವನಿಗೆ ಕೋವಿಡ್ ಬಂತು ಅಂತಾದರೆ ಅದು ಎಫೆಕ್ಟ್ ಜಾಸ್ತಿಯಾ ಅಂತ? ಹೌದು, ಕೆಲವು ಕಾಯಿಲೆಗಳಲ್ಲಿ ಮುಖ್ಯವಾಗಿ ಡಯಾಬಿಟಿಸ್, ಮಧುಮೇಹ ರೋಗ ಅಂತವರಿಗೆ ಇಮ್ಯುನಿಟಿ ಸ್ವಲ್ಪ ಕಮ್ಮಿ ಇರ್ತದೆ. ನಾವೀಗ ನೋಡಿ ರೋಗಿಗಳು ಇರ್ಬೋದು ಅಥವಾ ಎಲ್ಲ ಕಡೆ ನೋಡಿದ ಇದರಲ್ಲಿ ಬಂದಂತಹ ಒಂದು ಮುಖ್ಯ ಅಂಶ ಅಂತ ಹೇಳಿದರೆ ಡಯಾಬಿಟಿಸ್ ರೋಗಿಗಳಿಗೆ ಈ ರೋಗ ಬಂದರೆ ಸ್ವಲ್ಪ ಜಾಸ್ತಿ ತೊಂದರೆಗಳನ್ನು ಕೊಡ್ತಾ ಇದೆ. ಉಳಿದ ರೋಗಿಗಳ ರೀತಿಯಾಗಿ ಅಲ್ಲ. ಈವನ್ ಯಂಗ್ ಪೇಷಂಟ್ಸ್ 35-40 ವರ್ಷದ ಡಯಾಬಿಟಿಸ್ ಪೇಷಂಟ್ಗಳಿಗೆ ಸಹ ಕೋವಿಡ್ ಬೇಗನೆ ತಗುಲಿಕೊಳ್ತದೆ. ಅದರಿಂದ ಅಂಥವರು ಸ್ವಲ್ಪ ಜಾಸ್ತಿ ಜಾಗೃತೆಯನ್ನು ಮಾಡಬೇಕಾಗ್ತದೆ. ಓಕೆ, ಈಗ ಡಯಾಬಿಟಿಸ್ ಅಲ್ಲದೆ ಈಗ ಶ್ವಾಸಕೋಶದ ಸಮಸ್ಯೆ, ಕಿಡ್ನಿಯ ಸಮಸ್ಯೆ ಇರುವವರು ಅಥವಾ ಇನ್ನುಳಿದಂತೆ ಬೇರೆ ಯಾವುದೋ ಸಮಸ್ಯೆಗಳಿರುವವರಿಗೆ ಅದು ಎಫೆಕ್ಟ್ ಆಗ್ತದೆ. ಬ್ರಾಂಕಿಯಲ್ ಆಸ್ಮಾ ಅಥವಾ ಅಸ್ತಮಾ ಕಾಯಿಲೆ ಇದ್ದವರು ಮೊದಲು ಚಿಕ್ಕಂದಿನಿಂದಲೇ, ಅಥವಾ ಬೇರೆ ಏನಾದರೂ ಕ್ಯಾನ್ಸರ್ ಪೇಷಂಟ್ಸ್ ಇರ್ಬೋದು, ಅಥವಾ TB ಪೇಷಂಟ್ ಇರ್ಬೋದು. ಅಂತಹ ಪೇಷಂಟ್ಗಳಿಗೆ ಕಿಡ್ನಿ ಕಾಯಿಲೆ ನೀವು ಹೇಳಿದ ಹಾಗೆ, ಅಥವಾ ಹೃದಯ ಸಂಬಂಧ ರೋಗಗಳಿದ್ದವರಿಗೆ ಸಹ ಸ್ವಲ್ಪ ಇದರ ತೀವ್ರತೆ ಜಾಸ್ತಿ ಆಗಿ ಬರಬಹುದು. ನಾನು ಈ ಪ್ರಶ್ನೆಯನ್ನು ಯಾಕೆ ಕೇಳಿದೆ ಅಂತ ಹೇಳಿದರೆ ಡಾಕ್ಟ್ರೆ, ಈಗ ನಾವು ಡೆತ್ ಅನ್ನು ನೋಡಿದರೆ, ಈಗ ಬ್ಯಾಂಗ್ಳೂರಿನಲ್ಲಿರ್ಬೋದು, ನಮ್ಮ ಮಂಗಳೂರಿನಲ್ಲಿರ್ಬೋದು, ಈ ಅನೇಕ ಹೆಚ್ಚಿನ ಡೆತ್ಗಳಾಗಿರುವಂಥದ್ದು ಒಂದು ಕಾಯಿಲೆ ಜೊತೆಗೆ ಕೋವಿಡ್ ಬಂದವರಿಗೆ. ಈಗ ನನಗೆ ಯಾವುದೋ ಒಬ್ಬ ಪೇಷಂಟ್, ಅವನು ಡಯಾಬಿಟಿಕ್ ಅಥವಾ ಒಬ್ಬ ಲಂಗ್ಸಿನ ಸಮಸ್ಯೆ ಇರುವನು, ಇಲ್ಲ ಅಸ್ತಮ ಸಮಸ್ಯೆ ಇರುವನು, ಇಲ್ಲ ಕಿಡ್ನಿ ಸಮಸ್ಯೆ ಇರುವನು, ಅಂಥವನಿಗೆ ಕೋವಿಡ್ ಅಟ್ಯಾಕ್ ಆದಾಗ ಅದು ಹೆಚ್ಚಿನ ಪರಿಣಾಮ ಡೆತ್ ಆಗಿ ಅದು ಎಂಡ್ ಆಗಿರುವಂಥದ್ದು. ಸೊ ಇದು ಸರಿಯಾದ ಟ್ರೀಟ್ಮೆಂಟ್ ಲಭ್ಯ ಆಗದೆ ಅಥವಾ ಅದರ ತೀವ್ರತೆಯ ಅಂತ? ತೀವ್ರತೆಯಿಂದಾಗಿ ಉಳಿದ ಕಾಯಿಲೆ ಇದ್ದವರಿಗೆ ಕೋವಿಡ್ನ ಟ್ರೀಟ್ಮೆಂಟ್ ಸಹ ಜಾಸ್ತಿ ಪರಿಣಾಮಕಾರಿಯಾಗಿ ಆಕ್ಷನ್ ಆಗದೇ ಇರಬಹುದು. ಓಕೆ, ಅದು ಒಂದು ಪಾಯಿಂಟ್. ಓಕೆ, ಯೂಶುವಲಿ ಈ ಕೋವಿಡ್ಗೆ ಹಾಗಂತ ಹೇಳಿ ಉಳಿದ ಕಾಯಿಲೆ ಇದ್ದವರಿಗೆ ಕೋವಿಡ್ ಬಂದ ಕೂಡಲೇ ಅವರು ಡೆತ್ ಆದರೆ ಅದು ಕೋವಿಡಿಂದಲೇ ಡೆತ್ ಆದ್ರು ಅಥವಾ ಆ ಕಾಯಿಲೆಯಿಂದ ಡೆತ್ ಆದ್ರು ನಾವು ಹೇಳುವ ಹಾಗಿಲ್ಲ. ಕೋವಿಡ್ ಬಂದದ್ರಿಂದಾಗಿ ಅವರ ಉಳಿದ ಕಾಯಿಲೆಗಳು ಸಹ ಉಲ್ಬಣ ಆಗ್ಬಹುದು, ಅದರಿಂದಾಗಿ ಡೆತ್ ಆಗ್ಬಹುದು. ಹೃದಯ ಸಂಬಂಧ ರೋಗಿಗಳಿದ್ದವರಿಗೆ ಹೃದಯ ಸಂಬಂಧ ಕಾಯಿಲೆ ಜಾಸ್ತಿಯಾಗಿ ಅವರಿಂದ ಡೆತ್ ಆಗ್ಬೋದು. ಆಗ ನಾವು ಅವರು ಹೃದಯ ಸಂಬಂಧ ಕಾಯಿಲೆ ಇದ್ದದ್ರೆ ಅದರಿಂದ ಡೆತ್ ಆಯಿತು, ಕೋವಿಡಿಂದ ಡೆತ್ ಅಲ್ಲ ಅಂತ ಹೇಳುವ ಹಾಗೆಯೂ ಇಲ್ಲ. ಓಕೆ, ಓಕೆ, ಕೋವಿಡ್ ಬಂದದ್ರಿಂದ ಹೃದಯ ಸಂಬಂಧ ಕಾಯಿಲೆಗಳು ಉಲ್ಬಣ ಆಗಿ ಡೆತ್ ಆಗ್ಬೋದು. ಸೊ ಆ ರೀತಿಯ ಒಂದು ಇದು ಕ್ರಿಯೇಟ್ ಆಗ್ಬೋದು ಅಂತ ಹೇಳುವಂಥದ್ದು. ಈಗ ಕೋವಿಡ್ಗೆ ಮೊದಲ ಬಾರಿ ಏನು ಟ್ರೀಟ್ಮೆಂಟ್ಸ್ ಅನ್ನ ಕೊಡ್ತಾ ಇದ್ದೇವೆ ಅಂತ ಹೇಳಿ, ಈಗ ಕೋವಿಡ್ ಅಂತೇಳಿ ಒಬ್ಬ ಹಾಸ್ಪಿಟಲ್ಗೆ ಬಂದ ತಕ್ಷಣ ಆತನಿಗೆ ಪ್ರೈಮರ್ಲಿ ಏನು ಟ್ರೀಟ್ಮೆಂಟ್ಸ್ ಅನ್ನು ಕೊಡ್ತಾರೆ? ಆ್ಯಕ್ಚುಲಿ ಅದಕ್ಕಾಗಿ ನಾವು ಟ್ರೀಟ್ಮೆಂಟಿಗೆ ಪೇಷಂಟ್ಗಳನ್ನು 3 ವಿಧದ ಕ್ಯಾಟಗರಿಗೆ ನಾವು ಕ್ಲಾಸಿಫೈ ಮಾಡ್ತೇವೆ. ಮೈಲ್ಡ್, ಮಾಡ್ರೇಟ್ ಅಥವಾ ಸಿವಿಯರ್ ಡಿಸೀಸ್ ಅಂತ ಹೇಳಿ. ಮೈಲ್ಡ್ ಡಿಸೀಸ್ ಅಂತ ಹೇಳುವವರಿಗೆ
ಮುಖ್ಯವಾಗಿ ಕೋವಿಡ್ ಪಾಸಿಟಿವ್ ಇರ್ತದೆ ರಿಪೋರ್ಟು, ಪ್ಲಸ್ ಶೀತ ಜ್ವರ, ಅವರ ಟೆಂಪ್ರೇಚರ್ ಸ್ವಲ್ಪ ಜಾಸ್ತಿ ಇರ್ಬೋದು, ಕೆಮ್ಮು ಅಥವಾ ಅಂಥ ಸಿಂಪ್ಟಮ್ಗಳಿರ್ಬೋದು. ನಾವು ಎಕ್ಸಾಮಿನೇಷನ್ ಮಾಡುವಾಗ ನಾವು ಮುಖ್ಯವಾಗಿ ಅವರ ಆಕ್ಸಿಜನ್ ಸ್ಯಾಚುರೇಷನ್ ನೋಡ್ತೇವೆ. ಪಲ್ಸ್ ಆಕ್ಸಿಮೀಟರ್ ಅಂತ ಒಂದು ಮೆಷಿನನ್ನು ಇಟ್ಟು ಅದರಲ್ಲಿ ಸ್ಯಾಚುರೇಷನ್ ಅವರದ್ದು ನಾರ್ಮಲ್ ಆಗಿ 94ರಿಂದ ಮೇಲೆ ಇರ್ತದೆ ನಾರ್ಮಲ್ ರೂಮ್ ಏರಲ್ಲಿ. ಮತ್ತು ಅವರ ರೆಸ್ಪಿರೇಷನ್ ರೇಟ್ ನಾರ್ಮಲ್ ಇರ್ತದೆ, 12ಕ್ಕಿಂತ ಕಮ್ಮಿ. ಬಾಕಿ ಅವರದ್ದು ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್, ಬಾಕಿ ಸಿಸ್ಟಮ್ ಎಕ್ಸಾಮಿನೇಷನ್ ನಮಗೇನು ಕಾಣೋದಿಲ್ಲ, ಎಲ್ಲ ನಾರ್ಮಲ್ ಇರ್ತಾರೆ. ಅಂಥವ್ರನ್ನು ನಾವು ಮೈಲ್ಡ್ ಡಿಸೀಸ್ ಅಂತ ತಿಳ್ಕೊಳ್ತೇವೆ. ಓಕೆ. ಮಾಡ್ರೇಟ್ ಡಿಸೀಸ್ನವರಿಗೆ ಆಕ್ಸಿಜನ್ ಸ್ಯಾಚುರೇಷನ್ ಮುಖ್ಯವಾಗಿ ನೋಡುವಂಥದ್ದು 94ರಿಂದ 90 ಆ ರೇಂಜಲ್ಲಿ ಬರ್ತದೆ. ಅವರಿಗೆ ಉಸಿರಾಟ ತೊಂದರೆ ಇರ್ತದೆ. ಅವರು ಹಿಸ್ಟ್ರಿ ಕೇಳುವಾಗ ಅವರ ಸಿಂಪ್ಟಮ್ಸ್ ಹೇಳುವಾಗ ಹೇಳ್ತಾರೆ ಸ್ವಲ್ಪ ದಮ್ ಕಟ್ತಾ ಉಂಟು ಅಥವಾ ಕಫ ಉಂಟು ಅಂಥದ್ದೆಲ್ಲ ನೋಡಿ ನಾವು ಅವರನ್ನು ಮಾಡ್ರೇಟ್ ಅಂತ ಕ್ಲಾಸಿಫೈ ಮಾಡ್ತೇವೆ. ಸಿವಿಯರ್ ಫಾರ್ಮ್ ಅವರಿಗೆ ಅವರು ಮೊದಲನೇ ಬಾರಿ ನಮ್ಮಲ್ಲಿ ನೋಡುವಾಗಲೇ ಅವರ ಆಕ್ಸಿಜನ್ ಸ್ಯಾಚುರೇಷನ್ 90ಕ್ಕಿಂತ ಕಮ್ಮಿ ಇರ್ತದೆ. ಮತ್ತು ಬಾಕಿ ಪರಿಣಾಮಗಳು ಕಾಣ್ಬೋದು. ಅವರ ಬಿ ಪಿ ಲೋ ಇರ್ಬೋದು, ರೆಸ್ಪಿರೇಷನ್ ರೇಟ್ ಹೈ ಇರ್ತದೆ ಅಂತ ಎಲ್ಲ ಸೈನ್ಗಳು ಕಾಣ್ಬೋದು. ಓಕೆ. ಅದನ್ನು ನೋಡಿ ಮೈಲ್ಡ್ ಆಗಿದ್ದವರಿಗೆ ನಾವು ಯೂಶುವಲ್ ಹೇಳುವಂತಂದರೆ ಕ್ವಾರಂಟೈನ್, ಮನೆಯಲ್ಲೇ ಚಿಕಿತ್ಸೆಯನ್ನು ತೆಗೆದುಕೊಳ್ಳಿ. ಜ್ವರಕ್ಕೆ ಮಾತ್ರೆಗಳನ್ನು ತಗೊಳ್ಬೋದು, ಶೀತಕ್ಕೆ ಅಂತ ಅಗತ್ಯದ ಮಾತ್ರೆಗಳು. ಮೈಲ್ಡ್ ಆಗಿರೋರು ದೊಡ್ಡ ಆತಂಕ ಪಡುವುದು ಅಗತ್ಯ ಇರುವುದಿಲ್ಲ. ಜಿಂಕ್ ಮತ್ತು ವೈಟಮಿನ್ ಡಿ ಸಪ್ಲಿಮೆಂಟ್ಸ್ ಅನ್ನು 5ರಿಂದ 10 ದಿವಸ ತನಕ ತಗೊಳ್ಬಹುದು. ಅವರ ಡಾಕ್ಟರ್ಗಳನ್ನು ಕನ್ಸಲ್ಟ್ ಮಾಡಿ ಅವರು ತಗೊಳ್ಬಹುದು. ಅಥವಾ ಇನ್ ಬಿಟ್ವೀನ್ ಅವರಿಗೆ ಏನಾದರೂ ಹೆಚ್ಚಿನ ಸಮಸ್ಯೆಗಳು ಕಂಡು ಬಂದರೆ ಡಾಕ್ಟರ್ನ ಸಂಪರ್ಕಿಸುವುದು. ಮತ್ತು ಮನೆಯಲ್ಲಿ ಒಂದು ಪಲ್ಸ್ ಆಕ್ಸಿಮೀಟರ್ ಇಟ್ಟು ಅವರ ಆಕ್ಸಿಜನ್ ಸ್ಯಾಚುರೇಷನ್ ಎಷ್ಟುಂಟು ದಿವಸಕ್ಕೆ 2 ಬಾರಿ ನೋಡುವಂಥದ್ದು. ಹಳ್ಳಿ ಪ್ರದೇಶಗಳಲ್ಲಿ ಕೂಡಲೇ ಡಾಕ್ಟರ್ಗೆ ರಿಪೋರ್ಟ್ ಮಾಡುವಂಥದ್ದು. ಹಳ್ಳಿ ಪ್ರದೇಶಗಳಲ್ಲಿ ಇದನ್ನು ಆಶಾ ಕಾರ್ಯಕರ್ತರೆಲ್ಲ ಮಾಡ್ತಾ ಇದ್ದಾರೆ, ಯಾಕೆಂದ್ರೆ ಎಲ್ಲರಿಗೂ ಪಲ್ಸ್ ಆಕ್ಸಿಮೀಟರ್ ತಗೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ. ಸೊ ಈ ರೀತಿಯಲ್ಲಿ ನಡೆಯುವಂಥದ್ದು. ಎಸ್ ಡಾಕ್ಟ್ರೇ, ಇನ್ನು ಅನೇಕ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕು, ಜೊತೆಗೆ ವೀಕ್ಷಕರು ಕೂಡ ಕರೆ ಮಾಡುವವರಿದ್ದಾರೆ, ಅವ್ರ ಜೊತೆಗೂ ಮಾತಾಡಬೇಕು. ಅದಕ್ಕಿಂತ ಮೊದಲು ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳುವ ಹೊತ್ತಾಗಿದೆ. ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರಿತು. ಒಂದು ಸಣ್ಣ ವಿರಾಮ. ವಿನೂತನ ಶೈಲಿಯ ಮನಮೋಹಕ ಬಟ್ಟೆಗಳ ಭಂಡಾರ, ನಾರಿ ಮಣಿಯರ ಸೌಂದರ್ಯಕ್ಕೆ ಸರಿಸಾಟಿಯಾದ ಸಾರಿ, ಕುರ್ತಾ, ಲೆಹಂಗಾ, ಪುರುಷರ ಫಿಟ್ನೆಸ್ಗೆ ಬೊಂಬಾಟ್ ಕಲೆಕ್ಷನ್, ಉತ್ತಮ ಗುಣಮಟ್ಟದ ಫ್ರೆಶ್ ಲುಕ್ ನೀಡೋ ಟ್ರೆಂಡಿ ಡ್ರೆಸ್. ನಿಮ್ಮ ಮನೆಯಲ್ಲಿ ಮದುವೆ ಸಮಾರಂಭ ಇದೆಯಾ? ಬಟ್ಟೆ ಪರ್ಚೇಸ್ ಮಾಡುವುದಕ್ಕೆ ಮಳಿಗೆಗಳ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ಇಂದೇ ಭೇಟಿ ನೀಡಿ ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್, ಹಾಸನ್ ಟವರ್, ಉಪ್ಪಿನಂಗಡಿ. ಸಂಪರ್ಕಿಸಿ 08256295208. ನಮ್ಮ ಇತರ ಶಾಖೆಗಳು ಉಜಿರೆ, ಬೆಳ್ತಂಗಡಿ, ಮಡಂತ್ಯಾರು, ಬಂಟ್ವಾಳ. ಗಾಯತ್ರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಪುತ್ತೂರು, ಮಂಗಳಪದವು, ಪ್ರಧಾನ ಕಚೇರಿ, ಪಾಣಿಮಂಗಳೂರು. ಈಗ ಇನ್ನಷ್ಟು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ, ಆಕರ್ಷಕ ಬಡ್ಡಿ ದರದಲ್ಲಿ ಗ್ರಾಹಕ ಸ್ನೇಹಿ ವ್ಯವಹಾರ. ನಮ್ಮಲ್ಲಿದೆ ಸೇಫ್ ಲಾಕರ್ ವ್ಯವಸ್ಥೆ. ಅಧ್ಯಕ್ಷರು ಶ್ರೀ ಅಡ್ಗೆಯಿ ವಿಷ್ಣು ಭಟ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶರಾವತಿ ರವಿನಾರಾಯಣ್, ನಿರ್ದೇಶಕರು, ಸಲಹಾ ಸಮಿತಿಯ ಸಂಚಾಲಕರು. 9844193255. 1ನೇ ಮಹಡಿ, ಮುಳಿಯಾ ನೆಸ್ಟ್ ವಾಣಿಜ್ಯ ಸಂಕೀರ್ಣ, ಪುತ್ತೂರು, ದಕ್ಷಿಣ ಕನ್ನಡ. 574201 08251231305. ಪುತ್ತೂರು, ಹಾಸನ ಹಾಗೂ ಸುಳ್ಯ. ಎಸ್ ವೀಕ್ಷಕರ, ವಿರಾಮದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವಿರಾಮಕ್ಕೆ ಹೋಗುವುದಕ್ಕೆ ಮೊದಲೇ ಡಾಕ್ಟರ್ ಹತ್ರ ನಾವು ಅನೇಕ ವಿಚಾರಗಳನ್ನು ಮಾತಾಡ್ತಾ ಇದ್ವಿ. ಡಾಕ್ಟ್ರೆ, ಈಗ ಒಬ್ಬ ವ್ಯಕ್ತಿ, ನೀವಾಗಲೇ 3 ಕ್ಯಾಟಗರಿಯಾಗಿ ನಾವು ಅದನ್ನು ಏನು ಕೋವಿಡನ್ನು ವಿಂಗಡಣೆ ಮಾಡಬಹುದು. ಸೊ ಈಗ ಒಬ್ಬ ವ್ಯಕ್ತಿಗೆ, ಆತನಿಗೆ ಕೋವಿಡ್ ಪಾಸಿಟಿವ್ ಇದೆ ಅಂತಾದರೆ ಅವನ ಈಗದ ಪ್ರಕಾರ ಅವನ ಪ್ರೈಮರಿ ಕಾಂಟ್ಯಾಕ್ಟ್ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ ಅವರು ಯಾವ ರೀತಿಯಾಗಿ ಜಾಗೃತಿ ವಹಿಸಬೇಕು? ಈಗ ನಮ್ಮ ಜೊತೆಗಿದ್ದವನಿಗೆ ಒಬ್ಬನಿಗೆ ಕೋವಿಡ್ ಪಾಸಿಟಿವ್ ಆಯಿತು ಅಂತಾದರೆ ಅವ್ರು ಯಾವ ರೀತಿ ಜಾಗೃತಿಯನ್ನು ವಹಿಸಬೇಕು? ಒಂದು, ಅವರು ರೋಗದ ಲಕ್ಷಣಗಳು ಕಂಡು ಬಂದರೆ ಕೂಡಲೇ ಹೋಗಿ ಟೆಸ್ಟ್ ಮಾಡಿಸಬೇಕು. ಓಕೆ. ಪ್ರೈಮರಿ ಕಾಂಟ್ಯಾಕ್ಟ್ಸ್ ಎಲ್ಲರೂ ಹೋಗಿ ಥ್ರೋಟ್ ಸ್ವ್ಯಾಬ್
ಅಥವಾ RT-PCR. ಅಥವಾ ಅವರಿಗೆ ರೋಗ ಲಕ್ಷಣ ಯಾವುದು ಕಂಡು ಬರದಿದ್ದರೆ ಅವ್ರು ಏನಾದರೂ ಅಟ್ಲೀಸ್ಟ್ ಅವರು ಐಸೋಲೇಷನಲ್ಲಿ ಇರಬೇಕು. ಅವರು ಇನ್ನೊಬ್ಬರ ಸಂಪರ್ಕಕ್ಕೆ ಬರಬಾರ್ದು. ಯಾಕಂದರೆ ಅವರಿಗೆ ಎಲ್ಲಿಯಾದರೂ ಕಾಯಿಲೆ ಬಂದಿದ್ದರೆ ಅವರಲ್ಲಿ ರೋಗ ಲಕ್ಷಣ ಕಂಡು ಬರುವ ಮೊದಲೇ ಅವರು ಇನ್ನೊಬ್ಬರಿಗೆ ಅದನ್ನು ಟ್ರಾನ್ಸ್ಫರ್ ಮಾಡುವ ಚಾನ್ಸಸ್ ಇರ್ತದೆ. ಅದರಿಂದ ಅವರ ಸಹ 1 ವಾರದಷ್ಟು ಅಥವಾ ಅಟ್ಲೀಸ್ಟ್ ಒಂದು 5 ಡೇಸ್ ಅಷ್ಟು ಕ್ವಾರಂಟೈನಲ್ಲಿ ಇದ್ದು ಅವರಿಗೆ ಏನಾದರೂ ರೋಗ ಲಕ್ಷಣ ಕಂಡು ಬಂದರೆ ಕೂಡಲೇ ಹೋಗಿ ಪರೀಕ್ಷೆ ಮಾಡಿಸಬೇಕು. ರೋಗ ಲಕ್ಷಣ ಕಂಡು ಬರದಿದ್ದಲ್ಲಿ ಸಹ 5ನೇ ದಿವಸ ನಂತರ ಹೋಗಿ ಒಂದು RT-PCR ಟೆಸ್ಟ್ ಮಾಡಿಸುವುದು ಉತ್ತಮ. ಓಕೆ, ಈಗ ಎಲ್ಲೋ ಒಂದು ಕಡೆ ಡಾಕ್ಟ್ರೆ, ಈಗ ಪ್ರೈಮರಿ ಕಾಂಟ್ಯಾಕ್ಟ್ ಆದವರು ಭಯ ಬೀಳುವಂಥ ವಾತಾವರಣವನ್ನು ನಾವು ನೋಡ್ತಾ ಇದ್ದೇವೆ. ಸೊ ಆ ಭಯದ ಅವಶ್ಯಕತೆ ಇದೆ? ಆ ಭಯದ ಅವಶ್ಯಕತೆ ಇಲ್ಲ. ನಾನು ಈಗಾಗಲೇ ಹೇಳಿದಂತೆ ಅವರಿಗೆ ರೋಗ ಎಲ್ಲರಿಗೂ ಒಂದು ಈಗ ಕೋವಿಡ್ ವ್ಯಕ್ತಿಗೆ ಬಂತು ಅಂತಾದ್ರೆ ಅದು ಇನ್ನೊಬ್ಬರಿಗೆ ಬರಬಹುದಾ ಅಂತ? ಅದು ನಾವು ಆ ವ್ಯಕ್ತಿಯ ಹತ್ತಿರ ಎಷ್ಟು ಸಂಪರ್ಕದಲ್ಲಿ ಇದ್ದೇವೆ ಅದರ ಮೇಲೆ ಡಿಪೆಂಡ್ ಆಗಿ ಇರ್ತದೆ. ಸಂಪರ್ಕ ಅಂತ ಹೇಳಿದ್ರೆ ಅವರ ಹತ್ತಿರ ಈಗ ಒಬ್ಬ ಪಾಸಿಟಿವ್ ಪೇಷಂಟ್ ಇದ್ದರೆ ಅವರು ಯಾವುದೇ ಮಾಸ್ಕ್ ಯಾವುದನ್ನು ಧರಿಸದೆ ನಾವು ಅವ್ರ ಹತ್ರ ನೇರವಾಗಿ ಮಾತಾಡ್ತಾ ಇದ್ರೆ ಅದು ಸಹ ಒಂದು 5ರಿಂದ 10-15 ನಿಮಿಷಗಳ ತನಕ ಮಾತಾಡಿ ಬರುವಂಥ ಚಾನ್ಸಸ್ ತುಂಬ ಕಡಿಮೆ. 15 ನಿಮಿಷಕ್ಕಿಂತಲೂ ಜಾಸ್ತಿ ನಾವು ಅವರ ಒಟ್ಟಿಗೆ ಕಾಂಟ್ಯಾಕ್ಟಲ್ಲಿ ಇದ್ದರೆ, ಅವರ ಹತ್ತಿರವೇ ಇದ್ದರೆ, ಆಗ ಅವರಿಂದ ನಮಗೆ ಬರುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರ್ತದೆ. ಅದರಿಂದ ಒಬ್ಬ ಪಾಸಿಟಿವ್ ಇದ್ದ ಅಂತ ಹೇಳಿದ ಕೂಡಲೇ ಅವರ ಹತ್ರ ನಾವು 1 ನಿಮಿಷ ಇದ್ದೇವೆ ಅಥವಾ ಜಸ್ಟ್ 1 ನಿಮಿಷ ಮಾತಾಡಿ ಬಂದೇವೆ ಬರುವಂಥ ಚಾನ್ಸಸ್ ತುಂಬ ಕಮ್ಮಿ. ಓಕೆ, ಈಗ ಈ ಕೋವಿಡ್ನ ವ್ಯಾಪ್ತತೆಯನ್ನು ನೋಡ್ತಾ ಹೋದಾಗ ಈಗ ಲಾಕ್ಡೌನು ಅಥವಾ ಈಗ ನಾವು ಸೀಲ್ ಡೌನು ಕೆಲವು ಏರಿಯಾಗಳನ್ನು ಲಾಸ್ಟ್ ಟೈಮ್ ನೋಡ್ತಾ ಇದ್ವಿ. ಬಟ್ ಈ ಬಾರಿ ಒಂದಷ್ಟು ರಿಲ್ಯಾಕ್ಸೇಷನ್ಗಳ ಜೊತೆಗೆ ಲಾಕ್ಡೌನ್, ಒಂದಷ್ಟು ಕಠಿಣ ನಿಯಮಾವಳಿಗಳಿದೆ. ಒಂದು ವರ್ಗ ಇದೆ ಈ ನಿಯಮಾವಳಿ ಎಲ್ಲ ಯಾರಿಗೆ ನಮಗೆ ಬೇಡ, ನಾವು ಇದಾಗಿದ್ದೇವೆ ಅಂತ, ಅದಕ್ಕೆ ಅಂಥದಕ್ಕೆ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ? ಅಂಥವ್ರನ್ನ ಅಟ್ಲೀಸ್ಟ್ ನಾವು ವ್ಯಾಕ್ಸಿನೇಷನ್ ತಗೊಳ್ಳಿಕ್ಕೆ ಪ್ರೋತ್ಸಾಹಿಸಬೇಕು. ಅವರು ಯಾವುದೇ ಮುಖ ಕವಚ ಹಾಕಲಿಕ್ಕೆ ಕೆಲವರು ಒಪ್ಪುವುದಿಲ್ಲ, ಅದರಲ್ಲಿ ಏನು ತೊಂದರೆ ಇಲ್ಲ, ಉಳಿದವರು ನನ್ನಲ್ಲಿ ಇಲ್ಲ ಅಂತ ಹೇಳ್ತಾರೆ. ನಾವು ಇವಾಗ ಪ್ರತಿಯೊಬ್ಬ ನಾಗರಿಕನ ಒಂದು ಕರ್ತವ್ಯ ಅಂತ ಹೇಳಿದರೆ ಈ ಪರಿಸ್ಥಿತಿಯಲ್ಲಿ ಈ ಪ್ಯಾಂಡೆಮಿಕ್ ಹೇಳ್ತೇವೆ, ತನ್ನನ್ನು ರಕ್ಷಿಸಿಕೊಳ್ಳುವುದು ಮತ್ತು ಉಳಿದವರನ್ನು ಸಹ ರಕ್ಷಿಸುವಂಥ ಕೆಲಸ ಮಾಡಬೇಕು. ಉಳಿದವರನ್ನು ರಕ್ಷಿಸುವ ಕೆಲಸ ಅಂತ ಹೇಳಿದರೆ ನಮಗೆ ರೋಗ ಬರದಿದ್ರೆ ಖಂಡಿತ ಉಳಿದವರಿಗೆ ಬರುವುದಿಲ್ಲ. ಈ ರೀತಿಯಾಗಿ ಎಲ್ಲರೂ ಚಿಂತನೆ ಮಾಡಿದರೆ ನನಗೆ ರೋಗ ಬರದೇ ಇರುವ ಹಾಗೆ ಮಾಡುವಂಥ ಮುಖ್ಯ ವಿಧಾನ ಅಂತ ಹೇಳಿದ್ರೆ ಈಗ ಒಂದು ವ್ಯಾಕ್ಸಿನ್ ತಗೊಳ್ಳುವಂಥದ್ದು. ಅದು 100% ಅಂತ ಹೇಳುವುದಿಲ್ಲ, ಅಟ್ಲೀಸ್ಟ್ ಒಂದು 70% ಖಂಡಿತ ಆ್ಯಕ್ಟ್ ಆಗ್ತದೆ. ಅಥವಾ ರೋಗ ಅಂತ ವ್ಯಾಕ್ಸಿನ್ ತಗೊಂಡವರಿಗೆ ಎಲ್ಲಿಯಾದರೂ ರೋಗ ಬಂದರೆ ಸಹ ತೀವ್ರತರವಾದ ರೋಗ ಖಂಡಿತ ಬರುವುದಿಲ್ಲ. ಅದನ್ನು ನೆನಪಿಟ್ಕೊಳ್ಬೇಕು ನಾವು. ರೋಗ ಬರುವುದೇ ಇಲ್ಲ ಅಂತ ಹೇಳುವುದಿಲ್ಲ, ಬಂದರೂ ಸಹ ತೀವ್ರವಾಗಿ ಅವರಿಗೆ ಮಾರಣಾಂತಕವಾಗಿ ಪರಿಣಾಮ ಆಗಲಿಕ್ಕಿಲ್ಲ. ಅದು ಅವ್ರ ಬದುಕುಳಿಯುವ ಸಾಧ್ಯತೆ ತುಂಬ ಜಾಸ್ತಿ. ಅದರಿಂದ ವ್ಯಾಕ್ಸಿನೇಷನ್ ಎನ್ನುವುದು ಮುಖ್ಯ, ಇದನ್ನು ಎಲ್ಲರೂ ಮನಗಾಣಬೇಕು. ಒಂದು ಓಕೆ ಡಾಕ್ಟ್ರೇ, ಈಗ ನನಗೊಂದು ಸಹಜವಾಗಿ ಒಂದು ಪ್ರಶ್ನೆ ಇರುವಂಥದ್ದು. ಈಗ ನಾನು ಯಾವನೋ ಒಬ್ಬ ಕೋವಿಡ್ ಪೇಷಂಟ್ ಜೊತೆಗಿದ್ದೆ, ಅವನಿಗೆ ಕೋವಿಡ್ ಪಾಸಿಟಿವ್ ಆಗಿದೆ. ಈಗ ನನಗೆ ಕೋವಿಡ್ ಬರಲಿಲ್ಲ, ಆದರೆ ನನ್ನ ಜೊತೆಗಿರುವಂಥ ಇನ್ನೊಬ್ಬನಿಗೆ, ನನ್ನ ಸಂಪರ್ಕದಿಂದ ಇನ್ನೊಬ್ಬನಿಗೆ ಬರುವಂಥ ಸಾಧ್ಯತೆ ಇದೆಯಾ ಅಂತ? ಈಗ ನನ್ನಲ್ಲಿ ರೋಗ ನಿರೋಧಕ ಶಕ್ತಿ ಇದ್ದು ನನ್ನಲ್ಲಿ ಅದು ಹೀಲ್ ಆಗಿದ್ದು ನನ್ನಿಂದಾಗಿ ಇನ್ನೊಬ್ಬನಿಗೆ ಪಾಸ್ ಆಗುವಂಥ ಖಂಡಿತ ಇದೆ. ಓಕೆ, ಅದಕ್ಕಾಗಿ ಯಾವುದನ್ನು ನಾವು ಹೇಳ್ತಾ ಇರುವಂಥದ್ದು ಸೋಷಿಯಲ್ ಡಿಸ್ಟೆನ್ಸ್ ಅದನ್ನು ಪಾಲಿಸಿ ಅಂತ ಹೇಳ್ತಾ ಇರುವಂಥದ್ದು. ಯಾಕೆಂದರೆ ಕೆಲವರು ಎಸಿಂಪ್ಟಮ್ಯಾಟಿಕ್ ಇರ್ಬೋದು, ಅವರಲ್ಲಿ ರೋಗದ ಯಾವುದೇ ಲಕ್ಷಣಗಳು ಕಂಡು ಬರುವುದಿಲ್ಲ. ರೋಗ ಅವರಿಗೆ ಬಂದಿರ್ತದೆ, ಅವರು ಟೆಸ್ಟ್ ಮಾಡಿಸಿರುವುದಿಲ್ಲ, ಯಾಕೆಂದರೆ ಅವರಿಗೆ ಯಾವುದೇ ಸಿಂಪ್ಟಮ್ ಇರುವುದಿಲ್ಲ ನ್ಯಾಚುರಲಿ. ಓಕೆ, ಆಗ ಅವರು ಇನ್ನೊಬ್ಬರ ಕಾಂಟ್ಯಾಕ್ಟಿಗೆ ಬಂದರೆ ಅಂಥವರಿಗೆ ಅವರು ರೋಗವನ್ನು ಟ್ರಾನ್ಸ್ಫರ್ ಮಾಡೋ ಚಾನ್ಸಸ್ ಖಂಡಿತ ಇದೆ. ಓಕೆ, ಈಗ ಒಬ್ಬ ಕೋವಿಡ್ ಬಂದಂಥ ಪೇಷಂಟ್, ಈಗ ಅವನು ಕೋವಿಡಿಂದ ರಿಪೋರ್ಟ್ ಅವನಿಗೆ ನೆಗೆಟಿವ್ ಬಂತು. ಸೊ ನಂತರ ಆಫ್ಟರ್ ದ್ಯಾಟ್ ಅವನಿಗೆ ಮತ್ತೆ ಕೋವಿಡ್ ಅಟ್ಯಾಕ್ ಆಗುವಂಥ ಸಾಧ್ಯತೆ ಇದೆಯಾ? ಖಂಡಿತ ಇದೆ. ಯಾಕೆಂದರೆ ಆ ಕೋವಿಡ್ ನೆಗೆಟಿವ್ ಅಂತ ಆ ಪರೀಕ್ಷೆ ಮಾಡಿದ ರಿಪೋರ್ಟ್ ಮಾತ್ರ. ಅದರ ನಂತರ ಕ್ಷಣವೇ ಅವ ಇನ್ನೊಂದು ಕಡೆ ಹೋಗಿ ಇನ್ನೊಬ್ಬ ಪಾಸಿಟಿವ್ ಪೇಷಂಟ್ ಹತ್ರ ಹೋಗಿದ್ರೆ ಅವರಿಂದ ಬರ್ಬೋದು. ಸೊ ಒಮ್ಮೆ ನಮಗೆ ನೆಗೆಟಿವ್ ಸಿಕ್ಕಿದೆ ವರದಿ, ನನಗೆ ಕೋವಿಡ್ ಇಲ್ಲ ಅಂತ ಬರಲಿಲ್ಲ ಅಂತ ಹೇಳುವ ಗ್ಯಾರಂಟಿ ಅಂತೂ ಅಲ್ವೇ ಅಲ್ವಾ ಅದು. ಅಷ್ಟು ಅಲ್ಲಿಯ ತನಕ ಬಂದಿಲ್ಲ, ಅವತ್ತು ಬಂದಿಲ್ಲ ಅಷ್ಟೇ. ಆ ಟೆಸ್ಟ್ ಮಾಡಿದವತ್ತು ಖಂಡಿತ ಇರಲಿಲ್ಲ ನೆಗೆಟಿವ್. ಮತ್ತು ಈವನ್ ಆ ಟೆಸ್ಟ್ಗಳು ಸಹ ಅಷ್ಟೇ, ಈಗಿನ ಹೊಸ ಸ್ಟ್ರೈನ್ಗಳು ಕೆಲವು ಆ ಟೆಸ್ಟ್ಗಳಿಗೆ ಸಿಗ್ತಾ ಇಲ್ಲ, ಇದನ್ನೆಲ್ಲರೂ ಗಮನಿಸಬೇಕು. ಕೋವಿಡ್ ನೆಗೆಟಿವ್ ಆಗಿದ್ದರೂ ಸಹ ಆ ರೋಗದ ಲಕ್ಷಣಗಳು ಕಂಡು ಬಂದಾಗ ಡಾಕ್ಟ್ರಲ್ಲಿ ಹೋಗೋದು ಉತ್ತಮ. ಯಾಕೆಂದರೆ ನಾವು CT ಸ್ಕ್ಯಾನಲ್ಲಿ ನೋಡಿದಾಗ ಶ್ವಾಸಕೋಶಗಳು ಇನ್ವಾಲ್ವ್ ಆಗಿರ್ತವೆ, ಟಿಪಿಕಲ್ ಆಫ್ ಕೋವಿಡ್ ಪ್ಯಾಟರ್ನ್ ಅಂತ ಹೇಳ್ತೇವೆ. ಆದರೆ ಅವರ RT-PCR ಸಹ ನೆಗೆಟಿವ್ ಇರ್ತದೆ ಅಂತ ತುಂಬ ಪೇಷಂಟ್ಗಳು ಎಲ್ಲ ವೈದ್ಯರು, ಹೆಚ್ಚಿನ ವೈದ್ಯರು ನೋಡಿದ್ದಾರೆ ಈಗಾಗಲೇ. ಓಕೆ, ಈ ಮಧ್ಯದಲ್ಲಿ ಒಬ್ಬರು ಕಾಲರ್ ನಮ್ಮ ಜೊತೆ ಇದ್ದಾರೆ. ಎಸ್, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ನಮಸ್ತೆ, ಹೇಳಿ. ಶ್ರೀನಿವಾಸ್ ಶೆಟ್ಟಿ ಅಂತ, ನಂದಗೋಕುಲ ಕೆಳರ್ಬರ್ಗ ಬನಾರಿ. ಹೇಳಿ ಸರ್. ಸರ್, ಏನ್ ಗೊತ್ತಾ, ನನ್ಗಂತೂ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ
ಕೆಲವರಿಗೆ ಜ್ವರ ಬಂದ್ರೆ, ಶೀತ ಕೆಮ್ಮು ಇದ್ರೆ ನಾನು ಕೆಲವರಿಗೆ ಸಜೆಸ್ಟ್ ಮಾಡಿದ್ದೇನೆ ಡಾಕ್ಟರ್ ಹೋಗಿ ಅಂತ. ಬಟ್ ಅವ್ರೇನಂತಂದ್ರೆ ಬೇಡ, ಅಲ್ಲಿ ಹೋದ್ರೆ ಕೊರೋನಾ ಟೆಸ್ಟ್ ಪಾಸಿಟಿವ್ ಬರುತ್ತೆ, ಅಲ್ಲಿ ಬೇರೆ ಬೇರೆ ಟ್ರೀಟ್ಮೆಂಟ್ ಮಾಡ್ತಾರೆ, ನಮ್ಗೆ ಬೇರೆ ಚಿಕಿತ್ಸೆ ಇದ್ರೆ ಕೊಡಲ್ಲ ಅಂತ. ಆದ್ರೆ ಈಗ ಕೊರೋನಾ ಪಾಸಿಟಿವ್ ಬಂದವರಿಗೆ BP, ಶುಗರ್ ಅಥವಾ ಬೇರೆ ಯಾವ್ದಾದ್ರು ಅವರಿಗೆ ಟ್ಯಾಬ್ಲೆಟ್, ಡೈಲಿ ಟ್ಯಾಬ್ಲೆಟ್ ಇರುತ್ತೆ, ಆ ಟ್ಯಾಬ್ಲೆಟ್ ಅಲ್ಲಿ ಅವ್ರಿಗೆ ಸಿಗಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಫಿಕೇಶನ್ ತರಬೇಕಿತ್ತು. ಅವ್ರು ಏನ್ ಹೇಳ್ತಾರೆ? ಶುಗರ್ ಟ್ಯಾಬ್ಲೆಟ್ ತಗೊಳ್ತಾ ಇದ್ದವರಿಗೆ ಪುನಃ ಕೇಳ್ಬೋದು ಸರ್ ನಿಮ್ಮ ಪ್ರಶ್ನೆಯನ್ನ? BP ಶುಗರ್ ಟ್ಯಾಬ್ಲೆಟ್ ತಗೊಳ್ತಾ ಇದ್ದವರಿಗೆ ಸರ್ ಏನ್ ಗೊತ್ತಾ, ಈಗ ಜ್ವರ ಶೀತ ಬಂದರು ಕೋವಿಡ್ ಟೆಸ್ಟ್ ಬಂದ್ರೆ ಕೋವಿಡ್ ಪಾಸಿಟಿವ್ ಬರುತ್ತೆ. ಓಕೆ. ಆ ಸಮಯದಲ್ಲಿ ಈಗ ಒಂದ್ ವೇಳೆ ಪಾಸಿಟಿವ್ ಬಂದ್ರೆ ಆ ಸಮಯದಲ್ಲಿ ಆಸ್ಪತ್ರೆಗೆ ಹೋದ್ರೆ ನಮ್ಗೆ BP ಟ್ಯಾಬ್ಲೆಟ್ ಕೊಡಲ್ಲ, ಶುಗರ್ ಟ್ಯಾಬ್ಲೆಟ್ ಕೊಡಲ್ಲ ಅಂತ ಒಂದು ಸ್ವಲ್ಪ ಅವ್ರಿಗೆ ಅಂಜಿಕೆ ಇರುತ್ತೆ. ಖಂಡಿತ ಇಲ್ಲ. ಡೈಲಿ ಟ್ಯಾಬ್ಲೆಟ್, ಅವರು ಡೈಲಿ ಟ್ಯಾಬ್ಲೆಟ್ ತಗೊಳ್ತಾರೆ. ಖಂಡಿತ ಇಲ್ಲ, ಆ ರೀತಿ ಏನೂ ಇಲ್ಲ. ಕೋವಿಡ್ ಟೆಸ್ಟ್ ಅಂತ ಹೇಳಿದ್ರೆ ಈಗ ಆ ರೀತಿಯ ಲಕ್ಷಣ ಕಂಡು ಬಂದ್ರೆ ಖಂಡಿತ ಮಾಡಿಯೇ ಮಾಡ್ತಾರೆ. ಹಾಗಂತ ಹೇಳಿ ಯಾವುದೇ ಬೇರೆ ರೋಗಗಳನ್ನು ನಿರ್ಲಕ್ಷ್ಯ ಖಂಡಿತ ಯಾವ ವೈದ್ಯರು ಮಾಡುವುದಿಲ್ಲ. ಉಳಿದ ಕಾಯಿಲೆಗಳಿಗೂ ಖಂಡಿತ ಟ್ರೀಟ್ಮೆಂಟ್ ಕೊಡ್ತಾರೆ. ಎಸ್, ಉಳಿದಂತ ಎಲ್ಲ ಕಾಯಿಲೆಗಳಿಗೂ ಉಳಿದ ಯಾವುದೇ ಅವನು ಈಗ ಇವನ್ ಅವನು ಬೇರೆ ಯಾವುದೇ ಆದ್ರೂ ಕಾಯಿಲೆ, ಶುಗರ್ ಆಗಿರ್ಬೋದು, BP ಆಗಿರ್ಬೋದು, ಯಾವ್ದು ಅವ್ನು ರೆಗ್ಯುಲರ್ ಪ್ರಾಕ್ಟೀಸ್ ಟ್ಯಾಬ್ಲೆಟ್ ಇದ್ದಾರೆ ಅವನಿಗೆ ಸಿಗತ್ತೆ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಈಗ ನಮ್ಮ ಊರಲ್ಲಿ ಈಗ ಆಕ್ಚುಲಿ ಕೋವಿಡ್ನ ಜೊತೆಗೆ ಡೆಂಗು ಜ್ವರ ತುಂಬಾ ಇದೆ. ಅಂತ ಪೇಷಂಟ್ಗಳು ಎಲ್ಲ ಡಾಕ್ಟರ್ಗಳು ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಹಾಸ್ಪಿಟಲ್ ಅಡ್ಮಿಟ್ ಆಗಿ ಸಹ ತುಂಬಾ ಜನ ಇದ್ದಾರೆ. ಅದರಿಂದ ಆ ರೀತಿಯ ಭಯ ಪಡುವ ಅವಶ್ಯಕತೆ ಖಂಡಿತ ಇಲ್ಲ. ಅದೇ ಕೆಲವರು ನಾವು ಕಳಿಸಿದ್ರು ಕೂಡ ಹೋಗಿ ಸರ್ ನೋಡಿ ಟೆಸ್ಟ್ ಮಾಡಿ, ಇಲ್ಲ ಅಲ್ಲಿ ಹೋದ್ರೆ ಪಾಸಿಟಿವ್ ಬರುತ್ತೆ, ಅದು ಕೊಡಲ್ಲ, ಇದು ಕೊಡಲ್ಲ, ಅವ್ರಿಗೆ ಒಂದು ಅಂಜಿಕೆ ಇರುತ್ತೆ. ಅದಕ್ಕೆ ನಾವು ನಮ್ಮಿಂದ ಆದಷ್ಟು ಪ್ರಯತ್ನ ಮಾಡ್ತೀವಿ. ಇಲ್ಲ, ಪಾಸಿಟಿವ್ ಬರುತ್ತೆ ಅಂದ್ರೆ ಅದೇ ಕಾಯಿಲೆ ಇದ್ರೆ ತಾನೇ ಬರೋದು. ಬಂದಾಗ ಖಂಡಿತವಾಗಿ ಇದು ನಮ್ಮ ಒಂದು ಕರ್ತವ್ಯ, ನಮ್ಮ ಒಂದು ಜವಾಬ್ದಾರಿ ಸಹ. ಯಾಕೆಂದ್ರೆ ಪಾಸಿಟಿವ್ ಬಂದವರು ಅವರು ಟ್ರೀಟ್ಮೆಂಟ್ ತಗೊಂಡ್ರೆ ಅವರಿಗೆ ಗುಣ ಆಗ್ತದೆ, ಉಳಿದವರಿಗೂ ಸಹ ಅದನ್ನು ಹರಡುವುದನ್ನು ತಪ್ಪಿಸಿದಾಗೆ ಆಗ್ತದೆ. ಅಂತ ಒಂದು ಜವಾಬ್ದಾರಿಯು ಎಲ್ಲ ಜನರ ಮೇಲೆ, ಎಲ್ಲ ನಾಗರಿಕರ ಮೇಲೆ ಇದೆ. ಎಸ್, ಧನ್ಯವಾದಗಳು ಸರ್. ಎಸ್, ಅವ್ರು ಕೇಳಿದಂಥ ಪ್ರಶ್ನೆಯಲ್ಲಿ ಬಹಳ ಒಳ್ಳೆದಿತ್ತು. ಯಾಕೆಂತ ಕೇಳಿದ್ರೆ ಉಳಿದ ಕಾಯಿಲೆ ಜನರಿಗೆ ಒಂದು ಸಹಜವಾಗಿ ಒಂದು ಕುತೂಹಲ, ಒಂದು ಪ್ರಶ್ನೆ ಇದೆ, ನಾನು ಅದನ್ನು ಕೇಳಬೇಕು ಅಂದ್ಕೊಂಡಿದ್ದೆ. ಈಗ ನನಗೆ ಇದು ಇಲ್ಲದಿದ್ರೂ ಕೂಡ ನನಗೆ ಪಾಸಿಟಿವ್ ಬರ್ತದಾ, ನಾನು ಟೆಸ್ಟ್ ಮಾಡಿಸ್ಕೊಂಡ್ರೆ ಪಾಸಿಟಿವ್ ಬಂದುಬಿಡುತ್ತೆ ಅನ್ನುವಂಥ ಒಂದು ಭಯ ಇದೆ. ಅದು ಖಂಡಿತ ಸುಳ್ಳು. ಯಾಕೆಂದ್ರೆ ಆ ಕಾಯಿಲೆ ಇಲ್ಲದೆ ಖಂಡಿತ ಪಾಸಿಟಿವ್ ಅಂತ ಬರುವ ಚಾನ್ಸಸ್ ಭಾರಿ ಕಮ್ಮಿ. ಓಕೆ. ಎಸ್, ಇನ್ನೊಬ್ರು ಕಾಲರ್ ಇದ್ದಾರೆ. ಎಸ್, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ, ಹೇಳಿ. ರಂಜನ್ ಅಂತ ಹೇಳಿ. ಹೇಳಿ. ವ್ಯಾಕ್ಸಿನ್ ತಗೊಳ್ಬಹುದು, ಈಗ ಜಮ್ಮು ಪೇಷಂಟ್ ಇರುವವರು ವ್ಯಾಕ್ಸಿನ್ ತಗೊಳ್ಬಹುದಾ ಅಂತ. ಅದೊಂದು 10 ವರ್ಷದಿಂದ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ ಪುತ್ತೂರಿಗೆ. ಹಾಗೆ ವ್ಯಾಕ್ಸಿನ್ ತಗೊಳ್ಬಹುದಾ, ಏನು ಎಫೆಕ್ಟ್ ಆಗ್ಬಹುದಾ ಅಂತ. ವ್ಯಾಕ್ಸಿನ್ ಖಂಡಿತ ತಗೊಳ್ಬೋದಮ್ಮ. ನೀವು ವ್ಯಾಕ್ಸಿನ್ ತಗೊಳ್ಳಿಕ್ಕೆ ನಮ್ಮಲ್ಲಿ ಈಗ ಯಾವುದೇ ಕಾಂಟ್ರಾ ಇಂಡಿಕೇಶನ್ ಅಂತ ಇಲ್ಲ, ಎಕ್ಸೆಪ್ಟ್ ಗರ್ಭಿಣಿ ಸ್ತ್ರೀಯರಿಗೆ ಕೊಡೋದು ಬೇಡ ಅಂತ ಒಂದು ಸೂಚನೆ ಇದೆ. ಅದು ಅಲ್ಲದೆ ಬೇರೆ ಯಾವುದೇ ಕಾಯಿಲೆ ಇದ್ದವರಿಗೂ ಖಂಡಿತವಾಗಿ ಕೊಡ್ಬೋದು. ಬೇರೆ ಕಾಯಿಲೆ ಅಂತ ಹೇಳಿದರೆ ಆ ಸಮಯದಲ್ಲಿ ನಿಮಗೆ ಬೇರೆ ಏನಾದರೂ ಜ್ವರ ಜೋರು ಇದ್ದರೆ ಅಥವಾ ಬೇರೆ ಕಾಯಿಲೆಯಿಂದ ನೀವು ಮಲೇರಿಯಾ ಟೈಪ್ ಅಂತ ಯಾವುದಾದ್ರೂ ಅಕ್ಯೂಟ್ ಇನ್ಫೆಕ್ಷನಿಂದ ಬಳಲ್ತಾ ಇದ್ದರೆ ಸ್ವಲ್ಪ ದಿವಸ ಪೋಸ್ಟ್ಪೋನ್ ಮಾಡಿ ನಂತರ ತಗೊಳ್ಳಿ. ಜ್ವರ ಇರುವಾಗಲೇ ತಗೊಳ್ಬೇಡಿ ಅಷ್ಟೇ. ಓಕೆ ಡಾಕ್ಟ್ರೆ, ಅದೇ ಒಂದು ಪ್ರಶ್ನೆ. ಈಗ ಗರ್ಭಿಣಿ ಸ್ತ್ರೀಯರು ವ್ಯಾಕ್ಸಿನ್ ತಗೊಳ್ಳೋದು ಬೇಡ ಅನ್ನುವಂಥ ಒಂದು ಸಜೆಷನ್ ಇದೆ. ಯಾಕೆಂತ ಹೇಳಿದರೆ ಈ ವ್ಯಾಕ್ಸಿನನ್ನು ಗರ್ಭಿಣಿ ಸ್ತ್ರೀಯರ ಮೇಲೆ ಪ್ರಯೋಗ ಮಾಡಿ ನೋಡಿದಂಥ ಸ್ಟಡಿ ಯಾವುದು ಆಗಿಲ್ಲ. ಅದರಿಂದ ಒಂದು ಮುಂಜಾಗ್ರತಾ ಕ್ರಮವಾಗಿ ಅಷ್ಟೇ. ಆದರೆ ಕೆಲವು ವಿದೇಶಗಳಲ್ಲಿ, ಎಸ್ಪೆಷಲಿ UK ಅಲ್ಲೆಲ್ಲ ಈಗಾಗಲೇ ಗರ್ಭಿಣಿ ಸ್ತ್ರೀಯರಿಗೆ ಕೊಡ್ಬೋದು ಅಂತ ರೆಕಮೆಂಡೇಶನ್ ಬಂದಿದೆ. ನಮ್ಮಲ್ಲಿ ಬಂದಿಲ್ಲ ಇನ್ನೂ ಸಹ. ಓಕೆ. ಈಗ ಮೊದಲ ವ್ಯಕ್ತಿ ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಾನು ಪೂರಕವಾಗಿ ಕೇಳ್ತಾ ಇರುವಂಥದ್ದು, ಈಗ ಇನ್ ಕೇಸ್ ಈಗ ಯಾವುದೋ ಒಂದು ಬೇರೆ ಅವನಿಗೆ ಬೈ ಪ್ರಾಕ್ಟೀಸ್ ಆಗಿ ಯಾವುದೋ ಒಂದು ಟ್ಯಾಬ್ಲೆಟ್ಸ್ ಅಂತ ತಗೊಳ್ತಾ ಇರ್ತಾನೆ. ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಕೋವಿಡ್ ಟ್ರೀಟ್ಮೆಂಟಿಗೆ ಅದು ಎರಡು ಕ್ಲಾಶ್ ಆಗುವಂಥ ಪ್ರಮೇಯ ಏನಾದರೂ ಬರ್ತದಾ ಅಂತ? ತುಂಬ ಕಮ್ಮಿ. ಯಾಕೆಂದರೆ ಕೋವಿಡ್ಗೆ ಅಂತ ಹೇಳಿ ಡೆಫಿನೇಟಿವ್ ಟ್ರೀಟ್ಮೆಂಟ್ ಅನ್ನೋದೇ ಈಗ ಇಲ್ಲ. ನಾವು ಏನು ಕೊಡ್ತಾ ಇದ್ದೇವೆಲ್ಲ ಸಪೋರ್ಟಿವ್ ಟ್ರೀಟ್ಮೆಂಟ್. ಮುಖ್ಯವಾಗಿ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ಇಲ್ಲ. ಈಗ BP ಅಂತ ಹೇಳಿದ್ರೆ ಇಂಥದ್ದೇ ಟ್ರೀಟ್ಮೆಂಟ್ ಅಂತಿದೆ, ಶುಗರಿಗೆ ಅಂದ್ರೆ ಇಂಥದ್ದೇ ಟ್ರೀಟ್ಮೆಂಟ್ ಇದೆ, ಕೋವಿಡ್ಗೆ ಇಂಥದ್ದೇ ಅಂತ ಏನು ಕೆಲವು 1-2-3 ಮದ್ದುಗಳು ಮಾತ್ರ ಇದೆ. ಒಂದು ರಕ್ತವನ್ನು ತೆಳು ಮಾಡುವಂತ ಇಂಜೆಕ್ಷನ್, ಹೆಪಾರಿನ್ ಅಂತ ಹೇಳ್ತೇವೆ.
ಮತ್ತೊಂದು ಇಂಜೆಕ್ಷನ್ ರೆಮ್ಡೆಸಿವಿರ್, ಈಗಾಗಲೇ ನೀವು ಕೇಳಿರ್ಬೋದು ಮಾಧ್ಯಮಗಳಲ್ಲೆಲ್ಲ ತುಂಬ. ಯಾಕೆಂದರೆ ಅದರ ಅವೈಲೇಬಿಲಿಟಿ ಸ್ವಲ್ಪ ಕಮ್ಮಿ ಆಗಿದೆ. ಅದು ಸಹ ಅಂತ ರಾಮಬಾಣ ಏನು ಅಲ್ಲ, ಇದ್ರೆ ಕೊಟ್ಟರೆ ಒಳ್ಳೆಯದು, ಕೊಡದಿದ್ರು ನಡೀತಾ ಅಂತ ಆಗ್ತುವಂಥ ಪರಿಸ್ಥಿತಿ ಈಗ ಬಂದಿದೆ. ಯಾಕೆಂದರೆ ಈ ಕೊರೋನಾ ಕಾಯಿಲೆ ಎನ್ನುವುದೇ ಒಂದು ಹೊಸತ್ತು, ಕಳೆದ 1 ವರ್ಷಗಳಷ್ಟೇ ಇದರ ಬಗ್ಗೆ ವಿಶೇಷ ಎಲ್ಲ ಗೊತ್ತಾಗ್ತಾ ಇರೋದು. ಹಾಗೆ ಇವತ್ತು ಇದ್ದಂಥ ವಿಷಯ ಇನ್ನು 1 ತಿಂಗಳಾಗೋ ಚೇಂಜ್ ಆಗ್ತದೆ. ಇನಿಷಿಯಲ್ ಏನು ಹೇಳ್ತಾ ಇದ್ದೆ ಒಂದು ಎಲ್ರಿಗೂ ರೆಮಿಡಿಸಿವಿರ್ ಕೊಟ್ಟರೆ ಸಾಕು ಹುಷಾರಾಗ್ತಾರೆ ಅಂತ, ಆಗಲಿಲ್ಲ. ಈಗ ನೋಡ್ತಾ ಇರುವಾಗ ಅದು ಇಲ್ಲದೆ ಸಹ ಗುಣ ಆಗ್ತಾ ಇದ್ದಾರೆ. ಕೆಲವು ಕಂಡೀಷನಲ್ಲಿ ಬೇಗನೆ ಗೊತ್ತಾದರೆ 1 ವಾರದ ಒಳಗೆ ಆ ಪೇಷಂಟ್ ಕೋವಿಡ್ ಇದೆ ಅಂತ ಗೊತ್ತಾಗಿ ಅವರಿಗೆ ದಮ್ ಕಟ್ಟುವುದೆಲ್ಲ ಇದ್ರೆ ಅಂಥ ಸಂದರ್ಭಗಳಲ್ಲಿ ಕೊಟ್ಟರೆ ಮಾತ್ರ ಪ್ರಯೋಜನ ಆಗ್ತದೆ. ಮತ್ತು ಮುಖ್ಯವಾಗಿ ಆಕ್ಸಿಜನ್ ಬೇಕಾಗ್ತದೆ ಹೆಚ್ಚಿನ ಪೇಷಂಟ್ಗಳಿಗೆ. ನಾವು ಹೇಳೋದು ಮಾಡ್ರೇಟ್ ಅಥವಾ ಸಿವಿಯರ್ ಡಿಗ್ರಿ ಅವರಿಗೆ ಆಕ್ಸಿಜನ್ ಎನ್ನುವುದು ಅತಿ ಮುಖ್ಯವಾಗಿ ಬೇಕಾಗುವ. ಈಗ ಕೋವಿಡ್ ಪೇಷಂಟ್ಗಳಿಗೆ ಆಕ್ಸಿಜನ್ ಕೊರತೆ ಯಾಕೆ ಕಾಣ್ತದೆ ಅಂತ? ಯಾಕೆಂದರೆ ಇದು ಮುಖ್ಯವಾಗಿ ಇನ್ವಾಲ್ವ್ ಆಗೋದು ಶ್ವಾಸಕೋಶವನ್ನು. ಶ್ವಾಸಕೋಶದಲ್ಲಿ ನ್ಯೂಮೋನಿಯಾ ಆಗ್ತದೆ. ನ್ಯೂಮೋನಿಯಾ ಅಂತ ಹೇಳಿದರೆ ಶ್ವಾಸಕೋಶದಲ್ಲಿ ಆಕ್ಸಿಜನ್ ಅಬ್ಸಾರ್ವ್ ಮಾಡುವಂಥ ಶಕ್ತಿ ಕಮ್ಮಿ ಆಗ್ತದೆ. ಅದರಿಂದಾಗಿ ನಮ್ಮ ಶರೀರದಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಷನ್ ಕಮ್ಮಿ ಆಗ್ತದೆ. ಆಗ ನಾವು ಸಪ್ಲಿಮೆಂಟ್ ಆಗಿ ಪೂರಕವಾಗಿ ಸ್ವಲ್ಪ ಆಕ್ಸಿಜನ್, ಹೈ ಪ್ರೆಷರ್ ಆಕ್ಸಿಜನ್ ಕೊಟ್ಟರೆ ಉತ್ತಮವಾಗಿ ಗುಣ ಆಗಲಿಕ್ಕೆ ಸಹಕಾರಿಯಾಗ್ತದೆ. ಈಗ ಒಂದು ನಮ್ಮಲ್ಲಿ ಈಗ ನಮಗೆ ಕೋವಿಡ್ ಇಲ್ಲ, ಈಗ ನನಗೆ ಕೋವಿಡ್ ಇಲ್ಲ ಅಂತ ಹೇಳುವಂಥ ವ್ಯಕ್ತಿಗಳು ಅವರು ಒಂದಷ್ಟು ಬೇರೆ ಬೇರೆ ತಮ್ಮ ಫುಡ್ ಸಪ್ಲಿಮೆಂಟ್ಸ್ಗಳನ್ನು, ಒಂದಷ್ಟು ಆಯುರ್ವೇದದ ಏನು ಅಂಶಗಳುಳ್ಳಂಥ ಬೇರೆ ಬೇರೆ ಫುಡ್ ಸಪ್ಲಿಮೆಂಟ್ಗಳನ್ನು ಆಕ್ಸಿಜನ್ ಏನು ಕನ್ಸ್ಯೂಮನ್ನು ಮಾಡ್ತಾ ಹೋದರೆ ಅವರಿಗೆ ಏನಾದರೂ ಪ್ರಯೋಜನ ಆಗ್ಬೋದಾ? ಕೋವಿಡ್ ಬಂದಾಗ ಅವರಿಗೆ ಇಮ್ಯುನಿಟಿ ಒಳ್ಳೆ ಇದ್ದವರಿಗೆ, ಇಮ್ಯುನಿಟಿ ಬೂಸ್ಟರ್ಸ್ ತಗೊಂಡವರಿಗೆ ಖಂಡಿತವಾಗಿ ಸ್ವಲ್ಪವಾಗಿ ಪ್ರಯೋಜನ ಆಗ್ಬೋದು. ಈಗಾಗಲೇ ಹೇಳಿದಂತೆ ಇದು ಮುಳುಗುವವನಿಗೆ ಒಂದು ಕಡ್ಡಿ ಸಿಕ್ಕಿದ್ರು ಸಾಕಾಗ್ತದೆ. ಅದರಿಂದ ಬೇರೆ ಬೇರೆ ಥರದ ಟ್ರೀಟ್ಮೆಂಟ್ಗಳ ಪ್ರಯತ್ನ ಮಾಡ್ತಾ ಇದ್ದಾರೆ ಇಮ್ಯುನಿಟಿ ಡೆವಲಪ್ ಮಾಡಲಿಕ್ಕೆ. ಖಂಡಿತವಾಗಿ ಇದರಿಂದಾಗಿ ಸ್ವಲ್ಪವಾದರೂ ಪ್ರಯೋಜನ ಆಗ್ಬೋದು. ಒಬ್ಬ MBBS ಕಲಿತ MD ಆದ ಒಬ್ಬ ವೈದ್ಯರಾಗಿ ಇವತ್ತು ಆಯುರ್ವೇದ ಪ್ರಾಕ್ಟೀಸ್ ಏನು ಆಯುರ್ವೇದದಿಂದಾಗಿ ಒಂದಷ್ಟು ಏನು ಪ್ರೀವಿಯಸ್ ಅಂತ ಹೇಳಿದ್ರೆ ಕೋವಿಡ್ ಬರುವುದಕ್ಕೆ ಮುಂಚಿತವಾಗಿ ಒಂದಷ್ಟು ಆಯುರ್ವೇದದ ಬೇರೆ ಬೇರೆ ಇದನ್ನು ಟ್ಯಾಬ್ಲೆಟ್ ಅಂತ ಯೂಸ್ ಮಾಡೋದಿಲ್ಲ ಯೂಸ್ವಲಿ, ಕೆಲವಷ್ಟು ಗುಳಿಗೆಗಳನ್ನು ಆಯುರ್ವೇದದಿಂದ ತಯಾರಿಪಟ್ಟಂಥ ಗುಳಿಗೆಗಳನ್ನು ಸ್ವೀಕಾರ ಮಾಡುವುದರಿಂದ ಅಥವಾ ಇಮ್ಯುನಿಟಿ ಯಾವುದು ಬೂಸ್ಟರ್ಸ್ ಅಂತ ಹೇಳುವಂಥ ಬೇರೆ ಬೇರೆ ಇಮ್ಯುನಿಟಿಯ ಟೈಪ್ನಲ್ಲಿ ಬೇರೆ ಇಮ್ಯುನಿಟಿ ಟೀಗಳಿದೆ, ಇಮ್ಯುನಿಟಿಯ ಏನು ಕ್ಯಾಪ್ಸೂಲ್ಸ್ಗಳಿವೆ. ಸೊ ಅದನ್ನು ಕನ್ಸ್ಯೂಮ್ ಮಾಡೋದರಿಂದ ಕೋವಿಡ್ಗೆ ಒಂದು ರೀತಿಯಲ್ಲಿ ಕೋವಿಡನ್ನು ತಡೆಯುವುದಕ್ಕೆ ಸಾಧ್ಯ ಇದೆಯಾ, ಶಕ್ತತೆ ಇದೆಯಾ ಅಂತ ಈ ರೀತಿಯಾಗಿ ಬೇರೆ ಬೇರೆ ಚರ್ಚೆಗಳು ನಡೀತಾ ಇದೆ. ನನ್ನ ವೈಯಕ್ತಿಕ ಅಭಿಪ್ರಾಯ ಏನಂತ ಹೇಳಿದರೆ, ನಾನು ಕಲಿತ ವಿಧಾನ ಅಂತ ಹೇಳಿದರೆ ಅಲೋಪತಿಕ್ ಖಂಡಿತ ವಿಧಾನದಲ್ಲಿ ಕಲಿತಿದ್ದೇನೆ. ಅದರಿಂದ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ನನಗೆ ಇದೆ. ಉಳಿದ ಸಿಸ್ಟಮ್ಗಳ ಬಗ್ಗೆ ನನಗೆ ಮಾಹಿತಿ ಇಲ್ಲ ಜಾಸ್ತಿ. ಆದರೆ ಅದನ್ನು ತಗೊಳ್ಬೇಡಿ, ಅದರಿಂದ ಪ್ರಯೋಜನ ಆಗಲಿಕ್ಕಿಲ್ಲ ಅಂತ ನಾನು ಖಂಡಿತ ಹೇಳುವುದಿಲ್ಲ. ಅದರಲ್ಲಿ ಪ್ರಯೋಜನ ಆಗುವುದಾದರೆ, ಅದರ ಪರಿಣತರು ಹೇಳ್ತಾರಾದರೆ ಖಂಡಿತವಾಗಿ ತಗೊಳ್ಬೋದು. ಖಂಡಿತ. ಯಾಕೆಂದರೆ ನನ್ನ ಈ ವಿಷಯದಲ್ಲಿ ಮಾತ್ರ ಪರಿಣತ, ನಾನು ಹೇಳೋದನ್ನು ನನ್ನ ರೋಗಿಗಳು ಕೇಳಬೇಕು ಅಂತ ನಾನು ಬಯಸ್ತೇನೆ. ಅದೇ ರೀತಿ ಉಳಿದ ಪರಿಣತರು ಸಹ ಅವರು ಹೇಳಿದನ್ನು ಖಂಡಿತವಾಗಿ ಅವರ ರೋಗಿಗಳು ಕೇಳ್ತಾರೆ, ಪಾಲಿಸ್ತಾರೆ. ಅದು ತಪ್ಪು ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ ಅದು ಪ್ರಯೋಜನ ಆದರೂ ಆಗಬಹುದು, ಖಂಡಿತ ಆಗ್ಬೋದು. ಖಂಡಿತ ಅದು ಅವರವರ ಏನು ಬಾಡಿಯ ಇದರ ಮೇಲೆ ಡಿಪೆಂಡ್ ಆಗ್ತದೆ. ಈಗ ಎಲ್ಲೋ ಒಂದು ಕಡೆ ಈಗ ಮನುಷ್ಯನ ಇವತ್ತಿನ ಪರಿಸ್ಥಿತಿಯನ್ನು ನೋಡ್ತಾ ಹೋದರೆ ಜನರು ತುಂಬ ಭಯಭೀತರಾಗಿರುವಂಥದ್ದು ಕೋವಿಡ್ನ ಜೊತೆಗೆ ತಮ್ಮ ಆರ್ಥಿಕ ಪರಿಸ್ಥಿತಿ ಕುಗ್ಗುತ್ತಾ ಇದೆ ಅನ್ನುವಂಥ ಕಾರಣಕ್ಕಾಗಿ. ಸೊ ಅಂಥ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿರುವಂಥದ್ದು ಲಾಕ್ಡೌನಿಂದಾಗಿ ಅಥವಾ ನಿರಂತರ ಬಂದಿಂದಾಗಿ ಉದ್ಯೋಗ ಕಳ್ಕೊಂಡಿರುವಂಥದ್ದು ಅಥವಾ ಅನೇಕರಿಗೆ ತಮ್ಮ ಆದಾಯದ ಮೂಲಕ್ಕೆ ಪೆಟ್ಟು ಬಿದ್ದಿರುವಂಥದ್ದು. ಸೊ ಈ ಹೊತ್ತಿನಲ್ಲಿ ಖಿನ್ನತೆಗೆ ಒಳಗಾಗುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಅಂಥವರಿಗೆ ಏನು ಮೆಸೇಜನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೀರಿ? ಖಂಡಿತವಾಗಿ ನೀವು ಜಾಸ್ತಿ ಭಯ ಪಡಬೇಡಿ. ಈಗಿನ ಈ ಪರಿಸ್ಥಿತಿಯಲ್ಲಿ ನಮ್ಮ ಆರೋಗ್ಯವನ್ನು ರಕ್ಷಿಸಿಕೊಂಡರೆ ಅದೇ ಒಂದು ದೊಡ್ಡ ಆದಾಯ ನಮಗೆ ನಾವು ಮಾಡಿಕೊಳ್ಳುವಂಥ ನನ್ನ ಅನಿಸಿಕೆ. ನಾವು ಹಣದ ಲೆಕ್ಕದಲ್ಲಿ ನೋಡೋದು ಬೇಡ ಅಥವಾ ಸಂಪತ್ತಿನ ಲೆಕ್ಕದಲ್ಲಿ ನೋಡೋದು ಬೇಡ. ಈ ಸಲ ಈ ವರ್ಷದಲ್ಲಿ ನನಗೆ ಆದಾಯ ಆಗಲಿಲ್ಲ, ಖಂಡಿತ ಆ ರೀತಿಯಾಗಿ ಯಾರು ಲೆಕ್ಕಾಚಾರ ಮಾಡಬೇಡಿ. ಯಾಕೆಂದರೆ ನಾವು ಈ ಒಂದು ಪ್ಯಾಂಡಮಿಕ್ ಸಿಚುವೇಷನಲ್ಲಿ ಬದುಕಿ ಉಳಿದರೆ ಅದೇ ಒಂದು ದೊಡ್ಡ ಪುಣ್ಯ ಅಂತ ಹೇಳ್ಬೋದು. ಯಾಕೆಂದರೆ ಇದು ಯಾವ ರೀತಿಯಲ್ಲಿ ಇನ್ನೂ ಸಹ ಮುಂದಕ್ಕೆ ಬರ್ಬೋದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮುಂದಕ್ಕೆ ಬರ್ಬೋದು ಅಂದರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ಬೋದು ಅಂತ. ಇದನ್ನು ತಡೀಲಿಕ್ಕೆ ನಾವು ಆದಷ್ಟು ಜವಾಬ್ದಾರಿಯಿಂದ ವರ್ತಿಸಿದರೆ ಖಂಡಿತ ಆ ಪರಿಸ್ಥಿತಿ ನಮ್ಮ ಊರಲ್ಲಂತೂ ಖಂಡಿತ ಬರಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದರೆ ಕೆಲವು ತುಂಬ ಪಾಪ್ಯುಲೇಟೆಡ್ ಏರಿಯಾದಲ್ಲಿ ಈ ರೀತಿ ಕಾಣ್ತಾ ಇದ್ದೇವೆ ನಾವು. ಬಾಂಬೆ ಇರ್ಬೋದು, ಡೆಲ್ಲಿ ಇರ್ಬೋದು, ಬ್ಯಾಂಗ್ಳೂರು ಇರ್ಬೋದು. ನಮ್ಮ ಊರುಗಳಲ್ಲಿ ಅಂಥ ಜನಸಂಖ್ಯೆ ಇಲ್ಲ. ಆದರೆ ಇದ್ದ ಜನರು ಸಹ ಜವಾಬ್ದಾರಿಯಿಂದ ವರ್ತಿಸಿದರೆ ಏನೆಲ್ಲ ಗೈಡ್ಲೈನ್ಗಳನ್ನು ಆರೋಗ್ಯ ಇಲಾಖೆಯವರು ಅಥವಾ
ಸರ್ಕಾರದಿಂದ ಬರ್ತದೆ ಅದನ್ನು ಪಾಲಿಸಿದರೆ, ಇದು ಯಾಕೆ ಮಾಡ್ತಾ ಇದ್ದಾರೆ, ನೀವು ಎನ್ಫೋರ್ಸ್ ಮಾಡ್ತಾ ಇದ್ದಾರೆ ನಮ್ಮ ಒಳಿತಿಗಾಗಿ ಅಂತ ನಾವು ತಿಳಿದುಕೊಂಡು ಮಾಡಿದರೆ ಖಂಡಿತವಾಗಿ ಅಂತ ನಾವು ಭಯಭೀತರಾಗುವ ಅಗತ್ಯ ಇಲ್ಲ. ಓಕೆ, ಈಗ ಡಾಕ್ಟ್ರೇ, ಕೋವಿಡ್ನ ವ್ಯಾಪ್ತಿ ಈಗ ನಾನು ಕೇಳುವಂಥದ್ದು, ಇದು ಈಗ 2ನೇ ಅಲೆ ಬಂದಿರುವಂಥದ್ದು, ನಿಮ್ಮ ಒಂದು ಯೋಚನೆ ಪ್ರಕಾರ ಯಾವಾಗ ಇದು ಮುಗಿಬೋದು, ಎಷ್ಟು ಸಮಯ ಇದು ಮುಂದುವರಿಬೋದು ಅಂತ? ಇದೊಂದು 2 ರಿಂದ 4 ವಾರ ಇನ್ನಿರ್ಬೋದು ಖಂಡಿತ. ಮೇ ತಿಂಗಳಲ್ಲಿ, ಮೇ ಅಥವಾ ಜೂನ್ ಮಿಡ್ ಜೂನ್ ತನಕ ಬರ್ಬೋದು ಅಂತ ನನ್ನ ಅನಿಸಿಕೆ. ಓಕೆ, ಇದು ಸೀಸನಲ್ಲಿ ಏನಾದರೂ ಸೀಸನಲ್ ಆಗಿ ಇದು ಹರಡುವಂಥ ಸಾಧ್ಯತೆ ಇದೆಯಾ ಕೋವಿಡ್ ಅಂತ? ಈಗ ಬೇಸಿಗೆಯಲ್ಲಿ ಕೋವಿಡ್ ತುಂಬ ಜಾಸ್ತಿಯಾಗಿ ಸ್ಪ್ರೆಡ್ ಆಗ್ಬೋದು, ಆ ಥರದ ಏನಾದರೂ? ಮುಖ್ಯವಾಗಿ ಸೀಸನ್ಗಿಂತ ಇದು ಜನರ ಕಾಂಟ್ಯಾಕ್ಟ್ನಿಂದ ಬರುವಂಥದ್ದು, ಓಕೆ, ಅದರಿಂದಾಗಿ ಈ ರೀತಿ 2ನೇ ಅಲೆ ಬಂದಿದೆ ಅಂತ ನನ್ನ ಅನಿಸಿಕೆ. ಸೀಸನಲ್ ಆಗಿ ಖಂಡಿತ ಅಲ್ಲ, ನಮ್ಮ ನೆಗ್ಲಿಜೆನ್ಸಿಂದಾಗಿ ಬಂದಿದೆ. ಯಾಕಂದರೆ ನಾವು ಸಾಧಾರಣ ಡಿಸೆಂಬರ್ ಜನವರಿ ತನಕ ತುಂಬ ಕಠಿಣ ನಿಯಮಗಳಿದ್ದು ಅದನ್ನೆಲ್ಲರೂ ಪಾಲಿಸ್ತಾ ಇದ್ದರು. ಆಮೇಲೆ ತುಂಬ ರಿಲ್ಯಾಕ್ಸೇಷನ್ ಬಂದದ್ರಿಂದ ಜನರು ಸಹ ನಾವು ಸ್ವಲ್ಪ ಅದರ ಬಗ್ಗೆ ಜಾಗೃತಿ ಕಮ್ಮಿ ಮಾಡಿದ್ದೇವೆ. ಓಕೆ, ಈಗ ಡಾಕ್ಟ್ರೇ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಈ ಕೋವಿಡ್ನ ಇವತ್ತಿನ ಪರಿಸ್ಥಿತಿಯಲ್ಲಿ ಅನೇಕ ರೀತಿಯಾದಂಥ ಫುಡ್ ಪ್ರಾಕ್ಟೀಸನ್ನು ನಾವು ಮಾಡ್ತಾ ಇದ್ದೇವೆ. ಸೊ ನೀವೇನಾದರೂ ಸಜೆಸ್ಟ್ ಮಾಡೋದಂತಾದರೆ ಯಾವ ರೀತಿಯ ಫುಡ್ ಪ್ರಾಕ್ಟೀಸ್ ನಮ್ಮದಾಗಿರಬೇಕು? ನಾವು ಅದಕ್ಕಿಂತ ನಮ್ಮ ಹತ್ರ ಇಮ್ಯುನಿಟಿಯನ್ನು ಬೂಸ್ಟಪ್ ಮಾಡ್ಕೊಳ್ಳಿಕ್ಕೆ, ಅಥವಾ ನಾವು ಡಿಸೀಸ್ ಇನ್ ಕೇಸ್ ನಮಗೆ ಕೋವಿಡ್ ಬಂದಾಗ ನಮ್ಮಲ್ಲಿ ಒಂದಷ್ಟು ಪಾಸಿಟಿವ್ ಎನರ್ಜಿ ನಮ್ಮ ದೇಹದಲ್ಲಿ ಇರಲಿಕ್ಕೆ ನಾವು ಯಾವ ರೀತಿಯ ಫುಡ್ ಪ್ರಾಕ್ಟೀಸನ್ನು ಮಾಡಬೇಕು ಅಂತ? ಖಂಡಿತವಾಗಿ ನಾವು ಮುಖ್ಯವಾಗಿ ಹೆಚ್ಚು ನೀರು ಸೇವಿಸಬೇಕು ಮತ್ತು ಆ್ಯಂಟಾಕ್ಸಿಡೆಂಟ್ ಇರುವಂಥ ವಸ್ತುಗಳು, ಮುಖ್ಯವಾಗಿ ತರಕಾರಿಗಳು ಮತ್ತು ಹಣ್ಣು ಹಂಪಲುಗಳು, ಇದನ್ನು ಸ್ವಲ್ಪ ಜಾಸ್ತಿ ಸೇವಿಸುವಂಥದ್ದು ಒಳ್ಳೆಯದು. ಓಕೆ, ಈಗ ಒಂದು ಏನಂತ ಹೇಳಿದ್ರೆ, ಮದ್ಯಪಾನ ಪೂರಕವೋ ಅಥವಾ ಅಲ್ಲೋ ಅಂತ ಹೇಳುವಂಥ ಒಂದು ಪ್ರಶ್ನೆ ಬಹಳ ಜೋರಾಗಿ ಚರ್ಚೆ ಆಗ್ತಾ ಇರುವಂಥದ್ದು. ಕೋವಿಡಿಗೆ ಸ್ಯಾನಿಟೈಸರ್ನಲ್ಲಿ ಏನು ಆಲ್ಕೋಹಾಲಿಕ್ ಕಂಟೆಂಟ್ ಇರ್ತದೆ, ಸೊ ಅದನ್ನು ಸ್ವೀಕಾರ ಮಾಡಿದರೆ ಕೋವಿಡಿಗೆ ಒಳ್ಳೆಯದು ಅನ್ನುವಂಥ ಒಂದು ಅಭಿಪ್ರಾಯವನ್ನು ಸ್ಪ್ರೆಡ್ ಆಗ್ತಾ ಇರುವಂಥದ್ದು. ಇದು ಒಳ್ಳೆಯದಾ ಅಲ್ವೋ ಅಂತ? ಖಂಡಿತ ಕೋವಿಡನ್ನು, ಆ ವೈರಸ್ಗಳನ್ನು ಬಾಯಲ್ಲಿರುವಾಗ ಒಮ್ಮೆ ಅದನ್ನು ನಿರ್ಮೂಲನೆ ಮಾಡುವುದಷ್ಟೇ ಹೊರತು ಖಂಡಿತ ರೋಗವನ್ನು ಬರದಾಗಿ ತಡೆಯುವ ಶಕ್ತಿ ಆಲ್ಕೋಹಾಲ್ಗೆ ಇಲ್ಲ. ಓಕೆ, ಖಂಡಿತವಾಗಿ ಮದ್ಯಪಾನ ಇದಕ್ಕೆ ಒಳ್ಳೆಯದಲ್ಲ. ಓಕೆ, ಈಗ ಡಾಕ್ಟ್ರೇ, ಈ ಪ್ರಿವೆಂಟಿವ್ ಮೆಜರ್ಸ್, ಈಗ ಬೇರೆ ಬೇರೆ ಮಾಸ್ಕ್ ಹಾಕುವಂಥದ್ದು, ಏನು ಹ್ಯಾಂಡ್ ವಾಶ್ ಮಾಡಿಕೊಳ್ಳುವಂಥದ್ದು, ಸ್ಯಾನಿಟೈಸರ್ಗಳನ್ನು ಯೂಸ್ ಮಾಡುವಂಥದ್ದು, ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡುವಂಥದ್ದು, ಸೊ ಇದರ ಜೊತೆಗೆ ಬೇರೆ ಇನ್ನೇನನ್ನು ನಾವು ಜೋಡಿಸಿಕೊಳ್ಬೋದು ಆರೋಗ್ಯದ ದೃಷ್ಟಿಯಿಂದ ಅಂತ? ಒಂದು ಈಗಾಗಲೇ ಹೇಳಿದಂತೆ ರೋಗ ನಿರೋಧಕ ಚುಚ್ಚುಮದ್ದುಗಳನ್ನು ಖಂಡಿತವಾಗಿ ತಗೊಳ್ಬೇಕು. ಓಕೆ, ಮತ್ತೊಂದು ಇದಕ್ಕಿಂತ ಜಾಸ್ತಿ ಏನು ಮಾಡುವಂಥ ಸಾಧ್ಯತೆಗಳಿಲ್ಲ. ಇದನ್ನೇ ನಾವು ಯಾವಾಗಲೂ ಇನ್ನು ನಮ್ಮ ಸಾಮಾಜಿಕ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಒಂದು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವುದು, ಅದಕ್ಕಿಂತ ಜಾಸ್ತಿಯಾಗಿ ಸ್ವಚ್ಛತೆ, ಇದು ತುಂಬ ಕಮ್ಮಿ ಇತ್ತು ನಮ್ಮ ದೇಶದಲ್ಲಿ. ಈಗ ಈ ಕೋವಿಡ್ ಬಂದ ನಂತರ ತುಂಬ ಅದರ ಬಗ್ಗೆ ಎಲ್ಲರಲ್ಲಿ ಜಾಗೃತಿ ಉಂಟಾಗಿದೆ. ಅದೇ ರೀತಿ ಮಾಸ್ಕ್ ಧರಿಸುವುದರಿಂದ ಸಹ ಖಾಲಿ ಕೋವಿಡ್ ಅಲ್ಲ, ನಾವೀಗ ನಮ್ಮ ಪ್ರಾಕ್ಟೀಸಲ್ಲಿ ನೋಡ್ತಾ ಇದ್ದೇವೆ ಅನೇಕ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು, ಅಲರ್ಜಿಗಳು ತುಂಬ ಕಮ್ಮಿ ಆಗಿದೆ. ಇದನ್ನೆಲ್ಲ ಜನರು ಅವರೇ ನೋಡಿ ಗೊತ್ತಿದೆ ಅವರಿಗೆ, ಅವರೇ ಬಂದು ಹೇಳ್ತಾರೆ ಈ ವರ್ಷ ನನಗೆ ಶೀತ ಕಫ ಎಲ್ಲ ಆಗಲಿಲ್ಲ ಯಾಕಂದರೆ ನಾನು ಮಾಸ್ಕ್ ಧರಿಸ್ತಾ ಇದ್ದೇನೆ. ಸೊ ಆ ರೀತಿಯಂಥ ಉತ್ತಮ ಆರೋಗ್ಯದ ಉತ್ತಮ ಪರಿಣಾಮಗಳು ಸಹ ಆಗ್ತವೆ ಈ ಮಾಸ್ಕ್ ಧರಿಸುವುದರಿಂದ. ಹಾಗೂ ಅನೇಕ ದೊಡ್ಡ ಸಿಟಿಗಳಲ್ಲಿ ಖಂಡಿತ ಮಾಸ್ಕ್ ಧರಿಸುವುದರಿಂದ ಅವರಿಗೆ ಶ್ವಾಸಕೋಶದ ರೋಗಗಳು ಕಮ್ಮಿ ಆಗ್ಬೋದು, ಯಾಕೆಂದರೆ ಅಲ್ಲಿ ಅಷ್ಟು ಪೊಲ್ಯೂಷನ್ ಇದೆ. ಓಕೆ, ಎಸ್, ಇನ್ನೂ ಒಂದಷ್ಟು ಪ್ರಮುಖ ಪ್ರಶ್ನೆಗಳನ್ನು ನಿಮ್ಮ ಹತ್ರ ಕೇಳಿ ನಾನು ಉತ್ತರ ಪಡ್ಕೊಳ್ಬೇಕು. ಅದಕ್ಕಿಂತ ಮೊದಲು ಒಂದು ವಿರಾಮ ತೆಗೆದುಕೊಳ್ಳುವ ಹೊತ್ತಾಗಿದೆ. ಒಂದು ಸಣ್ಣ ವಿರಾಮದ ಬಳಿಕ ಇನ್ನೊಂದಷ್ಟು ವಿಚಾರಗಳನ್ನು ನಾನು ಡಾಕ್ಟರ್ ಹತ್ರ ಕೇಳಿಕೊಳ್ಬೇಕು. ಒಂದಷ್ಟು ಪ್ರಶ್ನೆಗಳು ಏನು ಕಮೆಂಟ್ ಮೂಲಕ ಬಂದಿದೆ, ಆ ಪ್ರಶ್ನೆಗಳನ್ನು ಕೂಡ ನಾನು ಅವರಲ್ಲಿ ಕೇಳಿ ಉತ್ತರ ಪಡ್ಕೊಳ್ಬೇಕು. ಒಂದು ಸಣ್ಣ ವಿರಾಮ. ವಿನೂತನ ಶೈಲಿಯ ಮನಮೋಹಕ ಬಟ್ಟೆಗಳ ಭಂಡಾರ, ನಾರಿ ಮಣಿಯರ ಸೌಂದರ್ಯಕ್ಕೆ ಸರಿಸಾಟಿಯಾದ ಸಾರಿ, ಕುರ್ತಾ, ಲೆಹಂಗಾ, ಪುರುಷರ ಫಿಟ್ನೆಸ್ಗೆ ಬೊಂಬಾಟ್ ಕಲೆಕ್ಷನ್, ಉತ್ತಮ ಗುಣಮಟ್ಟದ ಫ್ರೆಶ್ ಲುಕ್ ನೀಡೋ ಟ್ರೆಂಡಿ ಡ್ರೆಸ್. ನಿಮ್ಮ ಮನೆಯಲ್ಲಿ ಮದುವೆ ಸಮಾರಂಭ ಇದೆಯಾ? ಬಟ್ಟೆ ಪರ್ಚೇಸ್ ಮಾಡುವುದಕ್ಕೆ ಮಳಿಗೆಗಳ ಹುಡುಕಾಟದಲ್ಲಿದ್ದೀರಾ? ಹಾಗಾದ್ರೆ ಇಂದೇ ಭೇಟಿ ನೀಡಿ ಶ್ರೀ ದುರ್ಗಾ ಟೆಕ್ಸ್ಟೈಲ್ಸ್, ಹಾಸನ್ ಟವರ್, ಉಪ್ಪಿನಂಗಡಿ. ಸಂಪರ್ಕಿಸಿ 08256295208. ನಮ್ಮ ಇತರ ಶಾಖೆಗಳು ಉಜಿರೆ, ಬೆಳ್ತಂಗಡಿ, ಮಡಂತ್ಯಾರು, ಬಂಟ್ವಾಳ. ಗಾಯತ್ರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್, ಪುತ್ತೂರು, ಮಂಗಳಪದವು, ಪ್ರಧಾನ ಕಚೇರಿ, ಪಾಣೆಮಂಗಳೂರು.
ಈಗ ಇನ್ನಷ್ಟು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ, ಆಕರ್ಷಕ ಬಡ್ಡಿ ದರದಲ್ಲಿ ಗ್ರಾಹಕ ಸ್ನೇಹಿ ವ್ಯವಹಾರ. ನಮ್ಮಲ್ಲಿದೆ ಸೇಫ್ ಲಾಕರ್ ವ್ಯವಸ್ಥೆ. ಅಧ್ಯಕ್ಷರು ಶ್ರೀ ಅಡ್ಗೆಯಿ ವಿಷ್ಣು ಭಟ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶರಾವತಿ ರವಿನಾರಾಯಣ್, ನಿರ್ದೇಶಕರು ಸಲಹಾ ಸಮಿತಿಯ ಸಂಚಾಲಕರು. 9844193255. 1ನೇ ಮಹಡಿ ಮುಳಿಯಾ ನೆಸ್ಟ್ ವಾಣಿಜ್ಯ ಸಂಕೀರ್ಣ, ಪುತ್ತೂರು, ದಕ್ಷಿಣ ಕನ್ನಡ. 574201 08251231305. ಆಚಾರ್ಯ, ಪುತ್ತೂರು, ಹಾಸನ ಹಾಗೂ ಸುಳ್ಯ. ವಿರಾಮದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಡಾಕ್ಟ್ರೆ, ವಿರಾಮಕ್ಕೆ ಹೋಗುವುದಕ್ಕೆ ಮೊದಲೇ ನಾವು ಯಾವ ರೀತಿಯ ಪ್ರಿವೆಂಟಿವ್ ಮೆಜರ್ಸನ್ನು ಬಳಸಿಕೊಳ್ಳಬೇಕು, ಯಾವ ರೀತಿಯ ಇದನ್ನು ಮಾಡ್ಕೊಳ್ಬೇಕು ಅಂತ ಕೇಳ್ತಾ ಇದ್ವಿ. ಆಗ ನೀವು ಹೋಗೋದಕ್ಕೆ ಮೊದಲು ಒಂದು ಮಾತನ್ನು, ಒಂದು ಪ್ರಶ್ನೆಗೆ, ಪಬ್ಲಿಕ್ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೇಳಿದಿರಿ. ಅದೇ ರೀತಿ ಸುಬ್ರಹ್ಮಣ್ಯ ಅನ್ನೋರು ಒಂದು ಕಮೆಂಟ್ ಮಾಡಿ ಒಂದು ಪ್ರಶ್ನೆ ಕೇಳಿದ್ದಾರೆ. ಡೆಂಗ್ಯೂ ಕೊರೋನಾಕ್ಕಿಂತ ಡೇಂಜರಸ್ ಆಗಿ ಇವಾಗ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ಪ್ರೆಡ್ ಆಗ್ತಾ ಇದೆ. ಸೊ ಇದಕ್ಕೆ ಏನು ಸಜೆಷನ್ನ ಡಾಕ್ಟರ್ ಕೊಡ್ತಾರೆ? ಡೆಂಗು ಜ್ವರ ಈಗಾಗಲೇ ನಮ್ಮಲ್ಲಿ ಒಂದು ಎಂಡೆಮಿಕ್ ಜ್ವರ ಆಗಿ ಪರಿಣಮಿಸಿದೆ. ಅಂದರೆ ಸುಮಾರು ವರ್ಷಗಳಿಂದ ಈ ಏರಿಯಾದಲ್ಲಿ ಇದ್ದದ್ರಿಂದ ಅದರ ಟ್ರೀಟ್ಮೆಂಟ್ ಸಹ ನಮಗೆ ಸಾಧಾರಣ ಗೊತ್ತಿದೆ, ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತ. ಜನರಿಗೆ ಸಹ ಅದರ ಬಗ್ಗೆ ಜಾಸ್ತಿ ಹೆದರಿಕೆ ಇಲ್ಲ, ಅದರಿಂದ ಬೇಗನೆ ವೈದ್ಯರನ್ನು ಸಂಪರ್ಕಿಸ್ತಾರೆ. ಆದರೆ ನಂಬರ್ ಆಫ್ ಕೇಸಸನ್ನು ನೋಡಿದರೆ, ಅದರಲ್ಲಿ ಮಾರ್ಬಿಡಿಟಿ ಅಥವಾ ಮಾರ್ಟಾಲಿಟಿಯನ್ನು ನೋಡಿದರೆ ಖಂಡಿತವಾಗಿ ಅವರು ಹೇಳಿದಾಗೆ ಡೆಂಗು ಅಲ್ಲಿ ಸಹ ಸಾವುಗಳು ಸಂಭವಿಸ್ತವೆ. ಆದರೆ ನಂಬರ್ ಆಫ್ ಕೇಸಸ್ ಆಫ್ ಕೊರೋನಾ ಈಗ ಜಾಸ್ತಿ ಇರೋದ್ರಿಂದ ನಮಗೆ ಅದು ಜಾಸ್ತಿ ತೀವ್ರತರವಾಗಿ ಕಾಣಿಸ್ಬೋದು. ಆದರೆ ಇದನ್ನು, ಈ ಮಾತನ್ನು ನಾವು ಇಡೀ ಎಲ್ಲರಿಗೂ ಹೇಳುವ ಹಾಗಿಲ್ಲ, ಯಾಕೆಂದರೆ ಡೆಂಗು ಕೆಲವು ಏರಿಯಾಗಳಲ್ಲಿ ಮಾತ್ರ ಇರ್ತದೆ. ಎಸ್ಪೆಷಲಿ ಪುತ್ತೂರಲ್ಲಿ ಕಳೆದ ಕೆಲವು ವರ್ಷಗಳಿಂದ ಉಂಟು, 10 ವರ್ಷವೇ ಆಯಿತು. ಪ್ರತಿ ವರ್ಷ ಏಪ್ರಿಲ್ ಮೇಯಲ್ಲಿ ತುಂಬ ಜಾಸ್ತಿ ಆಗುತ್ತೆ. ಈ ವರ್ಷವೂ ಹೌದು, ಕಡಬ, ಸುಬ್ರಹ್ಮಣ್ಯ ಆ ಸೈಡಲ್ಲಿ ತುಂಬ ತೀವ್ರತರವಾಗಿ ಹರಡಿಕೊಂಡಿದೆ. ಓಕೆ, ಈಗ ಡೆಂಗ್ಯೂವನ್ನು ನೋಡ್ತಾ ಡಾಕ್ಟ್ರೆ, ನನಗೆ ಒಂದು ಪ್ರಶ್ನೆ, ಈ ಡೆತ್ ರೇಟ್ ಅಂತ ಹೇಳಿ ಪ್ರಶ್ನೆ ಬಂದಾಗ ಒಂದು ಪ್ರಶ್ನೆ ಬರ್ತದೆ. ಈ ಕೋವಿಡ್ ವ್ಯಾಪ್ತವಾಗಿ ಹೆಚ್ಚಾಗುವಂಥ ಸಂದರ್ಭದಲ್ಲಿ ಉಳಿದ ಡಿಸೀಸ್ಗಳು ಸ್ವಲ್ಪ ಕಡಿಮೆ ಆಗ್ತದೆ ಮತ್ತು ಡೆತ್ ರೇಟ್ ಸ್ವಲ್ಪ ಕಡಿಮೆ ಆಗ್ತದೆ ಉಳಿದ ಡಿಸೀಸ್ಗಳಿಂದ ಅಂತ ಹೇಳುವಂಥದ್ದು ಕಳೆದ ಬಾರಿ ಕೂಡ ಪ್ರೂವ್ ಆಗಿರುವಂಥದ್ದು. ಇದು ಹೇಗೆ ಅಂತ? ಹೌದು, ಅಂಕಿಅಂಶಗಳ ಪ್ರಕಾರ ನೀವು ಹೇಳಿದ್ದು ನಿಜ. ಓಕೆ, ಒಂದು ವಿಷಯ ಇರ್ಬೋದು, ಏನಂತ ಹೇಳಿದರೆ ಉಳಿದ ಕಾಯಿಲೆಗಳು, ಮುಖ್ಯವಾಗಿ ಹೃದಯಾಘಾತ ಸಂಬಂಧಪಟ್ಟ ಕಾಯಿಲೆಗಳು, ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಸ್ವಲ್ಪ ಕಮ್ಮಿಯಾಗಿ ಕಂಡು ಬಂದಿದೆ ಆ ಸಮಯದಲ್ಲಿ. ಇದೊಂದು ಜನರ ಜೀವನ ಶೈಲಿಯ ಬದಲಾವಣೆಯಿಂದ ಸಹ ಇರ್ಬೋದು. ಎಲ್ಲರೂ ಸ್ವಲ್ಪ ವಿರಾಮದಲ್ಲೇ ಇದ್ದರು, ಅತಿ ಗಡಿಬಿಡಿ ಇಲ್ಲ, ಕೆಲಸದಲ್ಲಿ ಇಲ್ಲ, ಮನೆಯಲ್ಲೇ ಇದ್ದದ್ರಿಂದ, ಲಾಕ್ಡೌನ್ ಆದದ್ರಿಂದ ಆ ಸಮಯದಲ್ಲಿ ಸ್ವಲ್ಪ ಅಂಕಿಅಂಶದಲ್ಲಿ ಈ ವಿಷಯ ಕಂಡು ಬಂದಿದೆ. ಓಕೆ, ಮತ್ತೆ ಉಳಿದಂತೆ ಈ ಬೇರೆ ಕಾಯಿಲೆಗಳಿಗೆ ಮೊದಲು ಯಾರೊಬ್ಬರು ವೈದ್ಯರನ್ನು ನಾನು ಮಾತನಾಡಿಸುವಾಗ ಹೇಳ್ತಿದ್ರು, ವಾರದಲ್ಲಿ 1-2 ಸಲ BP ನೋಡಿ ಅಂತ ಬರ್ತಾ ಇದ್ರು, ಶುಗರ್ ನೋಡಿ ಅಂತ ಬರ್ತಾ ಇದ್ರು. ಸೊ ಅದೆಲ್ಲ ಒಂದಷ್ಟು ಕಡಿಮೆ ಆಗಿದೆ. ಅದು ಕಡಿಮೆ ಆಗಿದೆ, ಅದು ಜನರ ಹೆದರಿಕೆಯಿಂದ. ಓಕೆ, ಹಾಸ್ಪಿಟ್ಲಿಗೆ ಅಥವಾ ವೈದ್ಯರ ಹತ್ರ ಬರಲಿಕ್ಕೆ ಹೆದರ್ತಾ ಇದ್ರು. ಓಕೆ, ಆ ಕಾರಣಕ್ಕಾಗಿ ಉಳಿದ ಕಾಯಿಲೆಗಳ ಪೇಷಂಟ್ಗಳು ಡಾಕ್ಟರ್ ಹತ್ರ ಬರೋದೇ ಸ್ವಲ್ಪ ಕಮ್ಮಿ. ಎಸ್, ಈ ಮಧ್ಯದಲ್ಲಿ ಒಬ್ಬರು ಕಾಲರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ. ಹೇಳಿ ಸರ್. ಸರ್, ಡಾಕ್ಟರ್ಗೆ ಒಂದು ಪ್ರಶ್ನೆ. ಚಂದ್ರಶೇಖರ್ ಅಂತ ಬೆಂಗಳೂರಿಂದ. ಹೇಳಿ. ಈಗ ಈ ವ್ಯಾಕ್ಸಿನ್ ಬಗ್ಗೆ ಸರ್, ಈಗ ವ್ಯಾಕ್ಸಿನ್ ತಗೊಂಡ್ರು ಕೂಡ ಕೋವಿಡ್ ಬರ್ತದೆ ಅಂತ ಕೆಲವರು ಹೇಳ್ತಾರೆ. ಸರಿ, ಈಗ ವ್ಯಾಕ್ಸಿನ್ ತಗೊಂಡ್ರೆ ಅದರಿಂದ ಎಷ್ಟು ನಮಗೆ ಪ್ರಯೋಜನ ಎನ್ನುವ ಬಗ್ಗೆ ಒಂದು ಸರಿ, ಹೌದು, ಈಗಾಗಲೇ ಇದನ್ನು ಹೇಳಿದೆ ನಾನು, ಇನ್ನೊಮ್ಮೆ ಹೇಳ್ತಾ ಇದ್ದೇನೆ. ವ್ಯಾಕ್ಸಿನ್ ತಗೊಂಡ್ರೆ ಖಂಡಿತ 100% ರೋಗ ಬರುವುದಿಲ್ಲ ಅಂತ ಇಲ್ಲ. ದಯವಿಟ್ಟು ಮ್ಯೂಟ್ ಮಾಡಿ ಕೇಳಿ ಸರ್. ವ್ಯಾಕ್ಸಿನ್ ತೆಗೆದುಕೊಂಡ್ರೆ ಖಂಡಿತವಾಗಿ ಕೊರೋನಾ ಕಾಯಿಲೆ ಬರುವುದಿಲ್ಲ ಅಂತ ಇಲ್ಲ. ಆದರೆ ಬಂದರೆ ಬರುವಂಥ ಚಾನ್ಸಸ್ ತುಂಬ ಕಮ್ಮಿ, ಮೇ ಬಿ ಒಂದು 20%. ಅದರಲ್ಲಿ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಆ ತಪ್ಪಿ ಎಲ್ಲಿಯಾದರೂ ಆ ರೋಗ ಬಂದರೂ ಸಹ ತೀವ್ರತರವಾಗಿ ನಿಮ್ಮನ್ನು ಕಾಡೋದಿಲ್ಲ.
ಯಾಕೆಂದರೆ ನಿಮ್ಮ ಶರೀರದಲ್ಲಿ ಸ್ವಲ್ಪ ಆ್ಯಂಟಿಬಾಡಿ ಉತ್ಪತ್ತಿ ಆಗಿರುತ್ತದೆ ಈ ವ್ಯಾಕ್ಸಿನಿಂದಾಗಿ. ಅದರಿಂದ ಆ ಕೊರೋನಾ ರೋಗ ಬಂದರೆ ಅದರ ವಿರುದ್ಧ ಈ ಆ್ಯಂಟಿಬಾಡಿಗಳು ಹೋರಾಡಿ ತೀವ್ರತರವಾಗಿ ಆ ರೋಗ ನಿಮ್ಮ ಶರೀರದ ಮೇಲೆ ಪರಿಣಾಮ ಬೀರುವುದನ್ನು ತಪ್ಪಿಸ್ತದೆ. ಅದರಿಂದ ಅಂಥ ಒಂದು ಬೆನಿಫಿಟ್ ಅಂತೂ ಖಂಡಿತವಾಗಿ ಈ ವ್ಯಾಕ್ಸಿನಿಂದ ಸಿಗ್ತದೆ. ಅದರಿಂದ ವ್ಯಾಕ್ಸಿನ್ ತಗೊಂಡವರು ಕೊರೋನಾ ಪಾಸಿಟಿವ್ ಬಂತು ಅಂತ ಅದನ್ನು ತುಂಬ ನೆಗೆಟಿವ್ ಆಗಿ ಖಂಡಿತವಾಗಿ ಪ್ರಚಾರ ಮಾಡಬೇಡಿ. ಈಗ ಯಾವ ರೀತಿ ಪ್ರಚಾರ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಕೋವಿಡ್ ತಗೊಂಡು ವ್ಯಾಕ್ಸಿನ್ ತಗೊಳ್ಳೋದೇ ಅಷ್ಟೇನು ಅಗತ್ಯ ಇಲ್ಲ, ತಗೊಂಡವರಿಗೂ ಬರ್ತದೆ ಎನ್ನುವಂತ ಒಂದು ಅಪಪ್ರಚಾರವನ್ನು ಕೂಡ ಜನರು ಮಾಡ್ತಾ ಇದ್ದಾರೆ. ಆ ರೀತಿ ವ್ಯಾಕ್ಸಿನ್ ಒಂದು ತಗೊಳ್ಳುವಂತ ಈ ಒಂದು ಅಭಿಯಾನಕ್ಕೆ ಕೂಡ ಒಂದು ತೊಡಕಾಗ್ತಾ ಇದೆ. ಸರಿ, ಅದು ನಾನು ಹೇಳಿದಾಗ ಅದು ಎಲ್ರಿಗೂ ಬರುವುದಿಲ್ಲ, ಬರುವಂಥ ಚಾನ್ಸಸ್ ತುಂಬ ಕಮ್ಮಿ. 20% ಜನರಿಗೆ ಬರಬಹುದು ಅಷ್ಟೇ. ಉಳಿದ 80% ಜನರಿಗೆ ಖಂಡಿತವಾಗಿ ಉಪಯೋಗ ಆಗಿದೆ ಅಲ್ಲ, ನಾವು ಅದನ್ನು ನೋಡಬೇಕು ಎಷ್ಟು ಉಪಯೋಗ ಆಗಿದೆ ಅಂತ. ಕೆಲವರಿಗೆ ಆಗದೇ ಇರ್ಬೋದು, ಆದರೆ ಸಹ ಆಗದೇ ಇದ್ದವರಿಗೆ ಸಹ ಇಲ್ಲ ಬಂದವರಿಗೆ ಸಹ ರೋಗ ತೀವ್ರತರವಾಗಿ ಅವರನ್ನು ಕಾಡುವುದಿಲ್ಲ. ಅವರು ಜೀವಂತವಾಗಿ ಉಳಿಯುವಂಥ ಚಾನ್ಸಸ್ ತುಂಬ ಜಾಸ್ತಿ ಆಗ್ತದೆ ವ್ಯಾಕ್ಸಿನ್ ತಗೊಂಡ್ರೆ, ಅಪ್ಪಿತಪ್ಪಿ ಆ ರೋಗ ಬಂದರೆ ಸಹ ಅಂತ ಅಂಕಿಅಂಶಗಳು ಹೇಳ್ತಾ ಇವೆ. ಎಸ್, ಥ್ಯಾಂಕ್ ಯು. ಎಸ್, ಇದು ಯಾಕೋ ಎಲ್ರಿಗೂ ಜನರಿಗೊಂದು ಬಹಳ ಗೊಂದಲ ಇರುವಂಥದ್ದು, ತಾವು ಮಾಡಿದ್ದೆಲ್ಲವೂ ಆಗಿಬಿಡಬೇಕು ಅಂತ. ಸೊ ಆ ಕಾರಣಕ್ಕಾಗಿ 100% ಅದರಲ್ಲಿ ರಿಸಲ್ಟ್ ಬೇಕಂತ ಬಯಸ್ತಾರೆ. ಅದು ಯಾವುದರಲ್ಲಿ ಆಗುದಿಲ್ಲ. ಎಸ್, ಈಗ ಒಬ್ಬ ಎಕ್ಸಾಮ್ ಅನ್ನು ಬರೆಯುವಾಗ ಕೂಡ, ಫಾರ್ ಎಕ್ಸಾಂಪಲ್ ನನಗೆ ಅನಿಸುವಂಥದ್ದು, ಒಂದು ಪರೀಕ್ಷೆಯನ್ನು ಬರೆಯುವಾಗ 100 ವಿದ್ಯಾರ್ಥಿಗಳು ಬರೆದ್ರೆ ಅದರಲ್ಲಿ ಒಂದು 10 ಜನ ಫಸ್ಟ್ ಕ್ಲಾಸಲ್ಲಿ ಬರ್ಬೋದು, ಉಳಿದವರಿಗೆ ಅದು ನೆಕ್ಸ್ಟ್ ಇನ್ನೊಂದಷ್ಟು ಕಡಿಮೆ ಮಾರ್ಕ್ಗಳು, ಮತ್ತೊಂದಷ್ಟು ಕಡಿಮೆ ಮಾರ್ಕ್ಗಳು, ಡಿಪೆಂಡ್ ಅಪಾನ್ ದೇರ್ ಪರ್ಫಾರ್ಮೆನ್ಸ್. ಆ ರೀತಿ ಆಗ ಪರೀಕ್ಷೆ ಬರೆಯದಿದ್ರೆ ಹೇಗೆ ಅದು ಗೊತ್ತಾಗುದಿಲ್ಲ ಅಂತ. ಸೊ ಅಂದ್ರೆ ಆ ತೀವ್ರತೆ ಕಡಿಮೆ ಆಗುತ್ತೆ. ಉತ್ತಮವಾಗಿ ತುಲನೆ ಮಾಡಿದ್ದೀರಿ ನೀವು. ಡೇ ಬೈ ಡೇ ಅದು ಯಾರೋ ಒಬ್ಬನಿಗೆ ಅದು ಏನು ಅವನ ದೇಹಕ್ಕೆ ಅದು ಒಂದ್ ಸ್ವಲ್ಪ ಕಡಿಮೆ ಇದು ಮಾಡಬಹುದು, ಇನ್ನೊಬ್ಬನಿಗೆ ಆಗಬಾರದು ಅಂತ ಏನಿಲ್ಲ ಅಲ್ಲ. ಆ ಬೆನಿಫಿಟ್ ಆಗೋ ವ್ಯಕ್ತಿಗಳು ನೀವು ಆಗ್ತಿರೋ ಇಲ್ಲೋ ಅಂತ ಹೇಳುವಂತದ್ದು ನೀವು ಇಂಜೆಕ್ಷನ್ ಅಥವಾ ವ್ಯಾಕ್ಸಿನ್ ಅನ್ನು ತಗೊಂಡ್ರೆ ಮಾತ್ರ ಗೊತ್ತಾಗುವಂತದ್ದು ಅಂತ. ಎಸ್ ಡಾಕ್ಟ್ರೆ, ಈ ವಿಚಾರವನ್ನ ಮಾತಾಡ್ತಾ ನಾವು ಕೋವಿಡ್ನಲ್ಲಿ ತುಂಬ ಏನು ಇವತ್ತು ನಾವು ನೋಡ್ತಾ ಇರುವಂಥದ್ದು, ಕಂಟಿನ್ಯೂಸ್ಲಿ ಡೆತ್ ಆಗುವಂಥದ್ದು ಯಾವ ಹಂತದಲ್ಲಿ ಅಂತ. ಈಗ ಫೈನಲಿ ಅದು ಡೆತ್ ಆಗಿ ಪರಿಣಾಮ ಆಗುವಂಥದ್ದು ಯಾವ ಹಂತದಲ್ಲಿ? ತೀವ್ರತರವಾಗಿ ಶ್ವಾಸಕೋಶವನ್ನು ಬಾಧಿಸಿದ ನಂತರ ನ್ಯೂಮೋನಿಯಾ ಆಗ್ತದೆ ಇನಿಷಿಯಲಿ ಅವರಿಗೆ. ಅಂದ್ರೆ ಕೋವಿಡ್ ತಗಲಿದವರೆಲ್ಲರೂ ಕೂಡ ಸಾಯ್ತಾರೆ ಅನ್ನುವಂಥದ್ದು ಖಂಡಿತ ಇಲ್ಲ. 95% ಜನರು ಖಂಡಿತ ಬದುಕ್ತಾರೆ, ಉಳಿದವರಿಗೆ ಸ್ವಲ್ಪ ತೀವ್ರತರವಾಗಿ ಕಾಣಬಹುದು. ಆದರೂ ಡೆತ್ ರೇಟ್ ನಮ್ಮಲ್ಲಿ ಈಗ ಇರುವುದು ಸಹ 1.5%. ಅಂದರೆ 100 ಜನರಲ್ಲಿ 1.5 ಅಥವಾ 200 ಜನರಲ್ಲಿ 3 ಜನರು ಸಾಯ್ತಾ ಇದ್ದಾರೆ. ಉಳಿದ ಪಾಶ್ಚಾತ್ಯ ದೇಶಗಳಿಗೆ ಹೋಲಿಸಿದರೆ ಇದು ತುಂಬ ಕಮ್ಮಿ. ಇನ್ನೂ ಸಹ ಅಲ್ಲಿ ಇನ್ನೂ ಸಹ ಡೆತ್ ರೇಟ್ 3% ಮೇಲೆ ಇದೆ. ಕೆಲವು ದೇಶಗಳಲ್ಲಿ, ಅಮೆರಿಕದಂಥ ದೇಶಗಳಲ್ಲಿ ಸಹ 2.5-3%ನಷ್ಟು ಇದೆ. ಆ ರೀತಿಯಾಗಿ ಹೋಲಿಸಿದರೆ ನಮ್ಮಲ್ಲಿ ತುಂಬ ಕಮ್ಮಿ ಇದೆ. ಓಕೆ, ಈಗ ಯಾವ ಸ್ಟೇಜಲ್ಲಿ ಡೆತ್ ಆಗ್ತದೆ ಅಂತ ನೀವು ಕೇಳಿ. ತೀವ್ರತರ ನ್ಯೂಮೋನಿಯಾ ಆದ ನಂತರ, ನ್ಯೂಮೋನಿಯಾ ಯೂಶುವಲಿ ಆ ಹೊತ್ತಿಗೆ ವೈದ್ಯರ ಸಂಪರ್ಕ ಬಂದಿರ್ತಾರೆ. ಆಗ ನಾವು ನೋಡುವಾಗ ಅವರ ಆಕ್ಸಿಜನ್ ಸ್ಯಾಚುರೇಷನ್ ತುಂಬ ಕಮ್ಮಿ ಇರ್ತದೆ. ನಾರ್ಮಲಿ ನಾವು ಆಕ್ಸಿಜನ್ ಕೊಡ್ತೇವೆ, ಅದರಲ್ಲಿ ಇಂಪ್ರೂವ್ ಆಗದಿದ್ದರೆ ಹೈ ಫ್ಲೋ ಅಂತ ಒಂದು ಹೈ ಫ್ಲೋ ನೇಸಲ್ ಆಕ್ಸಿನೇಷನ್ ಅಂತ ಒಂದು ವ್ಯವಸ್ಥೆ ಇದೆ, ಅದರಲ್ಲಿ ತುಂಬ ಪ್ರಯೋಜನ ಕಂಡು ಬರ್ತದೆ. ಅದರಲ್ಲಿ ಸಹ ಕಂಡು ಬರದಿದ್ದರೆ, ಆಗ ಸಹ ಅವರ ಆಕ್ಸಿಜನೇಷನ್ ಲೆವೆಲ್ ಇಂಪ್ರೂವ್ ಆಗದಿದ್ದರೆ ಅವರನ್ನು ನಾವು ಕೃತಕ ಶ್ವಾಸ ನೀಡುವಂಥ ಯಂತ್ರಕ್ಕೆ ಅಥವಾ ವೆಂಟಿಲೇಟರ್ಗೆ ವರ್ಗಾವಣೆ ಮಾಡ್ತೇವೆ. ಆ ಸ್ಟೇಜ್ಗೆ ಹೋದವರಲ್ಲಿ ಬದುಕುಳಿಯೋ ಸಾಧ್ಯತೆ ತುಂಬಾ ಕಮ್ಮಿ. 100% ಅಲ್ಲ, ಒಂದು 50% ಅಂತಲೇ ಹೇಳ್ಬೋದು ಈಗಿನ ಲೆಕ್ಕಾಚಾರ ಪ್ರಕಾರ. ಖಂಡಿತ ಡಾಕ್ಟರ್. ಈ ಮಧ್ಯೆ ಒಬ್ಬರು ಕಾಲರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ನಮಸ್ತೆ, ಮಾತಾಡಿ. ಎಲ್ಲಿಂದ ಮತ್ತೆ ಕರೆ ಮಾಡ್ತಾ ಇದ್ದೀರಿ? ನಿಮ್ಮ ಪ್ರಶ್ನೆ ಏನು ಡಾಕ್ಟರ್ ಹತ್ರ ಕೇಳಿ. ಒಂದ್ಸರಿ ಫೋನ್ ಮಾಡಿದೆ ನಿಮಗೆ, ಕಟ್ ಆಯ್ತದು. ಓಕೆ, ಕೇಳಿ. ಕನ್ಫರ್ಮೇಶನ್ ಬೇಕಿತ್ತು. ಹೇಳಿ. ಈಗ ಕೊರೋನಾ ಪಾಸಿಟಿವ್ ಬಂದವರಿಗೆ ಯಾವುದೇ ಆಸ್ಪತ್ರೆಯಲ್ಲಿ BP ಅಥವಾ ಶುಗರ್ ನ ಟ್ಯಾಬ್ಲೆಟ್ ಕೊಡೋಕೆ ಅವಕಾಶ ಇದೆಯಾ? ಇಲ್ಲ ಅದು ಬರೀ ಕೊರೋನಾ ಟ್ರೀಟ್ಮೆಂಟ್ ಮಾತ್ರ? ಇಲ್ಲ, ಅದು ಕೆಲವರಲ್ಲಿ ತಪ್ಪು ಬಂದಿದೆ. ಕೆಲವರಲ್ಲಿ ಇಲ್ಲಿ ಅಂದ್ರೆ ಕೋವಿಡ್ ಟೆಸ್ಟ್ ಬಂದ್ರೆ ಪಾಸಿಟಿವ್ ಬಂದ್ರೆ ಬೇರೆ ಯಾವುದೇ ಟ್ರೀಟ್ಮೆಂಟ್ ಇರಲ್ಲ, BP ಶುಗರ್ ಕೊಡಲ್ಲ. ಅದೊಂದು ಕನ್ಫರ್ಮೇಶನ್ ಬೇಕಿದ್ದಾರೆ. ಖಂಡಿತ ಇದು ತಪ್ಪು ತಿಳುವಳಿಕೆ. ಯಾಕಂತ ಹೇಳಿದರೆ ಕೋವಿಡ್ ಬಂದವರಿಗೆ ಹೆಚ್ಚಿನವರಿಗೆ ಈಗ ಡಯಾಬಿಟಿಸ್ ಬರ್ತಾ ಇದೆ, ಡಯಾಬಿಟಿಸ್ ಮೊದಲೇ ಇಲ್ಲದವರಿಗೆ ಸಹ. ಸೊ ಆ ಸಂದರ್ಭದಲ್ಲಿ ನಾವು ಅವರಿಗೆ ಡಯಾಬಿಟಿಸ್ಗೆ ಟ್ರೀಟ್ಮೆಂಟ್ ಕೊಡ್ತೇವೆ. ಹೆಚ್ಚಿನ ರೋಗಿಗಳಿಗೆ ಡಯಾಬಿಟಿಸ್ ಇದ್ದವರಿಗಂತೂ ಬೇಕೇ ಬೇಕು. ಡಯಾಬಿಟಿಸ್ ಇಲ್ಲದವರಿಗೆ ಸಹ ಕೋವಿಡ್ ಬಂದ ನಂತರ ಡಯಾಬಿಟಿಸ್ ಬರುವಂಥದ್ದು ತುಂಬ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ.
ಸೊ ಆ ಸಂದರ್ಭದಲ್ಲಿ ನಾವು ಅವರಿಗೆ ಡಯಾಬಿಟಿಸ್ನ ಟ್ರೀಟ್ಮೆಂಟನ್ನು ಖಂಡಿತವಾಗಿ ಕೊಡ್ತೇವೆ. ಯಾಕಂದರೆ ಶುಗರ್ ಹೈ ಇದ್ದರೆ ಬೇರೆ ಯಾವ ಕಾಯಿಲೆಯೂ ಸಹ ಗುಣ ಆಗೋದಿಲ್ಲ. ಕೋವಿಡ್ ಅಂತೂ ಗುಣ ಆಗುವ ಚಾನ್ಸಸ್ಸೇ ಇಲ್ಲ. ಓಕೆ ಓಕೆ ಸರ್, ಅದೇ ಸ್ವಲ್ಪ ಇದೆಲ್ರಿಗೂ. ಹಲೋ ಹಲೋ, ಹೇಳಿ. ವಾಯ್ಸ್ ಸ್ವಲ್ಪ ಬ್ಲರ್ ಆಗ್ತದೆ ಸರ್, ನಮ್ದು ಕೇಳಿಸ್ತಿಲ್ಲ ಕರೆಕ್ಟಾಗಿ. ಇಲ್ಲ ಕೇಳಿಸ್ತಾ ಇದೆ, ನೀವು ಹೇಳೋದು ಕರೆಕ್ಟ್ ಕೇಳ್ತಾ ಇದೆ, ಹೇಳಿ ಸರ್. ಅದೇ ಅದೊಂದು ಮಾತ್ರ ಅಷ್ಟೇ, ಕ್ಲಾರಿಫಿಕೇಶನ್ ಅಷ್ಟೇ. ಪಾಸಿಟಿವ್ ಬಂದ್ರೆ ಕೊಡ್ತಾರಿಲ್ವ ಅಂತ ಅಷ್ಟೇ. ಇಲ್ಲ ಕೊಡ್ತಾರೆ. ಪಾಸಿಟಿವ್ ಬಂದ್ರೆ ಕೊಡ್ತಾರೆ. ಯಾವುದೋ ಒಬ್ಬರಿಗೆ ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅದನ್ನು ನೀವು ಜನರಲೈಸ್ ಮಾಡೋದು ಸರಿಯಲ್ಲ ಅಂತ ಕಾಣ್ತದೆ ನನಗೆ. ಯಾಕಂದ್ರೆ ಆ ರೀತಿಯಾಗಿ ಎಲ್ಲೂ ಗೈಡ್ಲೈನ್ಸ್ ಇಲ್ಲ, ಎಲ್ಲ ಡಾಕ್ಟರ್ಗಳು ಟ್ರೀಟ್ಮೆಂಟ್ ಕೊಡ್ತಾರೆ ಅದಕ್ಕೆ. ಎಸ್, ಖಂಡಿತವಾಗಿ ಇದು ಹೇಗೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಸಮಸ್ಯೆ ಆಗಿರ್ಬೋದು, ಅದನ್ನು ಎಲ್ರಿಗೂ ಆ ಸಮಸ್ಯೆ ಆಗ್ತದೆ ಅನ್ನುವಂಥದ್ದು ಏನೂ ಇಲ್ಲ, ಖಂಡಿತ ಇಲ್ಲ. ಸೊ ಈಗ ಮಾತಾಡ್ತಾ ಡಾಕ್ಟ್ರೆ, ಕೋವಿಡ್ನ ವ್ಯಾಪ್ತತೆ ಈಗ ನಾವು ಹೇಳಿದಾಗೆ ಇನ್ನೂ 1-2-3 ವಾರಗಳ ಕಾಲ ವಿಸ್ತರಣೆ ಆಗ್ತದೆ. ಈ 2-3 ವಾರಗಳ ಕಾಲ ಸೆಲ್ಫ್ ಕ್ವಾರಂಟೈನ್ ಅಂತ ಹೇಳಿದ್ರೆ ಜನತಾ ಕರ್ಫ್ಯೂ ಅಂತ ನಾವೇನು ಪ್ರಧಾನಿಗಳು ಕಳೆದ ಬಾರಿ ಹೇಳಿದರು, ಸೊ ಅದು ಮಾಡೋದು ಒಳ್ಳೆಯದಾ ಅಥವಾ ನಮ್ಮ ಆ್ಯಕ್ಟಿವಿಟಿಗಳಲ್ಲಿ ನಾವು ತೊಡಗಿಸಿಕೊಳ್ಳುವಂಥದ್ದು ಹೇಗೆ ಇರಬೇಕು ಆ ಟೈಮ್ನಲ್ಲಿ ಜನರು, ನೀವೇನು ಸಜೆಷನ್ ಕೊಡ್ತೀರಿ ಅಂತ? ಖಂಡಿತವಾಗಿ ಈಗ ಏನು ಗೈಡ್ಲೈನ್ಸ್ ಬಂದಿದೆ ಸರ್ಕಾರದಿಂದ ಅದನ್ನು ಪಾಲಿಸುವುದು ಉತ್ತಮ ಅಂತ ನನ್ನ ಅನಿಸಿಕೆ. ಯಾಕಂತ ಹೇಳಿದರೆ ಆ ರೀತಿಯಾಗಿ ಮಾಡೋದ್ರಿಂದ ನಾವು ಒಬ್ಬರಿಂದ ಒಬ್ಬರಿಗೆ ಕಾಂಟ್ಯಾಕ್ಟ್ ಆಗೋ ಚಾನ್ಸಸ್ ತುಂಬ ಕಮ್ಮಿ ಆಗಿರ್ತದೆ. ನಾವು ನಮ್ಮ ಮನೆಯಲ್ಲೇ ಉಳಿದ್ರೆ ಮನೆಯ ಸದಸ್ಯರೊಂದಿಗೆ ಇರ್ತೇವೆ ಅಷ್ಟೇ ಹೊರತು ಉಳಿದ ಎಲ್ಲ ಸಾರ್ವಜನಿಕರೊಂದಿಗೆ ಬೆರೆಯುವುದಿಲ್ಲ. ಆ ರೀತಿಯಾಗಿ ಮಾಡುವಂಥ ಸಂದರ್ಭದಲ್ಲಿ ನಮಗೆ ರೋಗವನ್ನು ಕಾಂಟ್ಯಾಕ್ಟ್ ಮಾಡಿಸಿಕೊಳ್ಳುವಂಥ ಅಥವಾ ರೋಗವನ್ನು ಭರಿಸಿಕೊಳ್ಳುವಂಥ ಚಾನ್ಸಸ್ ತುಂಬ ಕಮ್ಮಿ. ಆ ರೀತಿಯಾಗಿ ಒಂದು 10-15 ದಿವಸ ಕಳೆದರೆ ರೋಗದ ತೀವ್ರತೆ ಖಂಡಿತವಾಗಿ ಕಮ್ಮಿ ಆಗ್ತದೆ. ಕೆಲವರು ಹೇಳ್ತಾ ಇದ್ದಾರೆ, ಈಗ ಕರ್ಫ್ಯೂ ಮಾಡಿದರೆ ಅಥವಾ ಲಾಕ್ಡೌನ್ ಮಾಡಿದರೆ ಕೊರೋನಾ ಬರುವುದಿಲ್ವಾ, ಕೊರೋನಾ ಸತ್ತು ಹೋಗ್ತದ? ಖಂಡಿತ ಇಲ್ಲ. ಆದರೆ ಏನಾಗ್ತದೆ ಅಂತ ಹೇಳಿದರೆ ಈ ರೀತಿ ಮಾಡೋದ್ರಿಂದ ತುಂಬ ಜನಸಂಖ್ಯೆ ಇರುವಂಥ ನಮ್ಮ ದೇಶದಲ್ಲಿ ಎಲ್ಲರಿಗೂ ಒಟ್ಟಿಗೆ ಕೊರೋನಾ ಬರುವಂಥ ಸಾಧ್ಯತೆ ತುಂಬ ಕಮ್ಮಿ ಆಗ್ತದೆ. ಕೊರೋನಾ ಹಂತವಾಗಿ ಎಲ್ಲರನ್ನು ಬಂದೇ ಅದು ನಿಜವಾಗಿ ಹೋಗಬೇಕಾದಂತು. ನಾನು ಈಗಾಗಲೇ ಹೇಳಿದೆ, ಎಲ್ಲರ ಜನರಲ್ಲಿ ರೋಗ ನಿರೋಧಕ ಶಕ್ತಿ ಬಂದ ಮೇಲೆ ಆ ಕಾಯಿಲೆ ಇಲ್ಲದೆ ಆಗ್ತದೆ. ಅಷ್ಟೇ ತನಕ ಇದು ವೈರಸ್ ಜೀವಾಣು. ವೈರಸ್ ನಾವು ಏನು ಹೇಳೋದು ಅಂತ ಹೇಳಿದ್ರೆ ಸೆಲ್ಫ್ ಲಿಮಿಟಿಂಗ್, ಅದರಷ್ಟಕ್ಕೆ ಗುಣ ಆಗ್ತದೆ ಅಂತ. ಗುಣ ಆಗೋ ಮೊದಲು ಮಾತ್ರ ತುಂಬ ತೊಂದರೆ ಕೊಟ್ಟು ಹೋಗ್ತದೆ. ಆ ತೊಂದರೆಗಳಿಗೆ ನಾವು ಏನಾದರೂ ಚಿಕಿತ್ಸೆ ಕೊಡ್ಬೋದು ಅಷ್ಟೇ ಹೊರತು ಅದನ್ನು ಖಂಡಿತವಾಗಿ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈ ಲಾಕ್ಡೌನ್ನಿಂದಾಗಿ ಏನಾಗ್ತದೆ ಅಂತ ಹೇಳಿದರೆ ಎಲ್ಲರಿಗೂ ಒಂದೇ ಸಮಯದಲ್ಲಿ ಬಂದರೆ ಏನು ಮಾಡುವಂಥದ್ದು, ಆಸ್ಪತ್ರೆಗಳಲ್ಲಿ ಬೆಡ್ಗಳ ಸಂಖ್ಯೆ ಕಮ್ಮಿ ಇರ್ತದೆ, ಅದು ಸಿಗಲಿಕ್ಕಿಲ್ಲ, ಆಕ್ಸಿಜನ್ ಸಿಗಲಿಕ್ಕಿಲ್ಲ, ಅದೇ ಈಗ ಆಗ್ತಾ ಇರುವಂಥದ್ದು. ಸೊ ಅದನ್ನು ನಿಯಂತ್ರಣಕ್ಕೆ ತರಲು ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಈಗ ಲಾಕ್ಡೌನ್, ಖಂಡಿತವಾಗಿ ಅದು ಉತ್ತಮ ವಿಧಾನ. ಓಕೆ, ಈಗ ಆಕ್ಸಿಜನ್ ಅಥವಾ ವೆಂಟಿಲೇಟರ್ಗಳು, ಸೊ ಅಕಸ್ಮಾತ್ ಈಗ ಆಕ್ಸಿಜನ್ ಸಿಗದಂಥ ಪಕ್ಷದಲ್ಲಿ ಏನು ಮಾಡ್ಬೋದು ಜನ ಅಂತ ನೀವು ಏನು ಮೆಡಿಕಲಿ ಏನು ಮಾಡ್ಬೋದು, ಏನು ಸಜೆಷನ್ ಕೊಡ್ತೀವಿ? ಆಕ್ಸಿಜನ್ ಸಿಗದ ಸಂದರ್ಭದಲ್ಲಿ ಬೇರೆ ಏನು ಮಾಡೋ ಹಾಗಿಲ್ಲ. ಈಗಿನ ಸಂದರ್ಭದಲ್ಲಿ ಏನಂತ ಹೇಳಿದರೆ ಯಾರಾದರೂ ಕೆಲವರ ರೋಗಿಗಳಲ್ಲಿ ಮನೆಯಲ್ಲೇ ಆಕ್ಸಿಜನೇಟರ್ ಅಂತ ಇರ್ತದೆ, ಅಥವಾ ಸಾಧ್ಯ ಆದರೆ ಇನ್ನಾದರೂ ಸ್ವಲ್ಪ ವಯಸ್ಸಾದವರು ಇರುವಂಥ ಮನೆಗಳಲ್ಲಿ ಸಾಧ್ಯ ಆದರೆ ಒಂದು ಆಕ್ಸಿಜನೇಟರನ್ನು ತೆಗೆದಿಟ್ಟುಕೊಳ್ಳೋದು ಉತ್ತಮ ಅಂತ ನನ್ನ ಸಲಹೆ. ಯಾಕಂದರೆ ಕೆಲವು ಕಂಪನಿಗಳಲ್ಲಿ ಅದು ಬಾಡಿಗೆಗೆ ಸಿಗ್ತದೆ. ಈಗಿನ ಪರಿಸ್ಥಿತಿಯಲ್ಲಿ ಸಿಗೋದು ಸ್ವಲ್ಪ ಕಷ್ಟ ಇರ್ಬೋದು, ಆದರೂ ಪ್ರಯತ್ನ ಮಾಡ್ಬೋದು. ಇನ್ನೂ ಸಹ ಎಲ್ಲಿಯಾದರೂ ನಮಗೆ ಅಂಥ ಪರಿಸ್ಥಿತಿ ಬಂದರೆ, ಉಳಿದ ಪ್ರದೇಶಗಳಲ್ಲಿ ಈಗ ಏನಾಗ್ತಾ ಇದೆ, ಬೆಂಗಳೂರು ಇರ್ಬೋದು, ಬಾಂಬೆ ಅಂಥ ಪ್ರದೇಶಗಳಲ್ಲಿ ಆಕ್ಸಿಜನ್ ಸಿಗ್ತಾ ಇಲ್ಲ ಅಂತ ಜನರು ಒದ್ದಾಡ್ತಾ ಇದ್ದಾರೆ. ಸೊ ಅಂಥ ಸಂದರ್ಭದಲ್ಲಿ ನಮ್ಮ ಹೈ ಫ್ಲೋ ಸಿಗ್ಲಿಕ್ಕಿಲ್ಲ, ಆದರೂ ನಾರ್ಮಲ್ ಆಕ್ಸಿಜನ್ ಕಾನ್ಸಂಟ್ರೇಟರ್ ಅಂತ ಸಿಗ್ತದೆ. ಅದು ಸಾಧಾರಣ 30,000ಕ್ಕೆ ಸಿಗ್ತಾ ಇತ್ತು, ಈಗ ಅದರ ರೇಟ್ ಸಹ ಜಾಸ್ತಿ ಆಗಿರ್ಬೋದು. ಆದರೆ ಸಾಧ್ಯ ಆದರೆ ಅಂಥದ್ದನ್ನು ಅಥವಾ ಯಾವುದಾದ್ರೂ ಡೋನರ್ಸ್ಗಳಿಂದ ತಗೊಂಡು ಸಂಘ ಸಂಸ್ಥೆಗಳು ಈ ರೀತಿಯಾಗಿ ಆಲೋಚನೆ ಮಾಡಿ ಜನರಿಗೆ ಅಥವಾ ಎಲ್ಲಿಯಾದರೂ ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ ಅಂಥ ವ್ಯವಸ್ಥೆ ಮಾಡಿದರೆ ಖಂಡಿತವಾಗಿ ಉಪಯೋಗ ಆಗ್ಬೋದು ಅಂತ ಹೇಳುವಂಥದ್ದು. ಎಸ್, ಇದರ ಜೊತೆಗೆ ಡಾಕ್ಟ್ರೆ, ಈಗ ಪ್ರಾಣಾಯಾಮ ಅಥವಾ ಒಂದಷ್ಟು ಉಸಿರಾಟದ ವ್ಯವಸ್ಥೆಯನ್ನು ಕಂಟ್ರೋಲ್ ಮಾಡುವಂಥ ಬೇರೆ ಬೇರೆ ಎಕ್ಸಸೈಸ್ಗಳನ್ನು ಮಾಡುವುದರಿಂದ ಮತ್ತು ವಿಶೇಷವಾಗಿ ಪ್ರಾಣಾಯಾಮದಿಂದ ಆರೋಗ್ಯದ ನಮ್ಮ ಏರುಪೇರುಗಳಾಗುವಂಥದ್ದು ಅಥವಾ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಅದನ್ನು ಎದುರಿಸುವಂಥ ಶಕ್ತಿ ಜಾಸ್ತಿ ಆಗುವಂಥದ್ದು ಸಾಧ್ಯ ಇದೆಯಾ? ಖಂಡಿತವಾಗಿ ಸ್ವಲ್ಪ ಮಟ್ಟಿಗೆ ಇದು ಪ್ರಯೋಜನ ಖಂಡಿತವಾಗಿ ನೀಡ್ತದೆ. ಯಾಕೆಂದರೆ ಪ್ರಾಣಾಯಾಮ ಮಾಡೋದ್ರಿಂದ ಒಂದು ರೀತಿಯ ನಮ್ಮ ಶ್ವಾಸಕೋಶಗಳಿಗೆ ನಾವು ಕೊಡುವಂಥ ಒಂದು ವ್ಯಾಯಾಮ. ಇದರಿಂದಾಗಿ ನಮ್ಮ ಶ್ವಾಸಕೋಶದ ಕೆಪಾಸಿಟಿ, ಆಕ್ಸಿಜನ್ ಇದನ್ನು ಹಿಡಿದುಕೊಳ್ಳುವಂಥ ಕೆಪಾಸಿಟಿ ಸ್ವಲ್ಪವಾಗಿ ಆದರೂ ಖಂಡಿತವಾಗಿ ಜಾಸ್ತಿ ಆಗ್ತದೆ. ಅದು ಆ ರೀತಿ ಮಾಡುವುದರಿಂದ ಈ ಶ್ವಾಸಕೋಶದ ಕಾಯಿಲೆಗಳಿಗೆ ಖಂಡಿತವಾಗಿ ಪ್ರಯೋಜನಕಾರಿಯಾಗ್ತದೆ. ಕೊರೋನಾ ಸಹ ಮುಖ್ಯವಾಗಿ ಶ್ವಾಸಕೋಶಕ್ಕೆ ಬರುವುದರಿಂದ ಖಂಡಿತವಾಗಿ ಈ ಕಾಯಿಲೆಯಲ್ಲಿ ಸಹ ಪ್ರಯೋಜನ ಆಗ್ಬೋದು. ಓಕೆ, ಈಗ ಕೋವಿಡ್
ಬರುವುದಕ್ಕಿಂತ ಮೊದಲೇ, ಯಾಕೆಂತ ಹೇಳಿದ್ರೆ ಬಂದ ನಂತರ ಏನು ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಬರುವುದಕ್ಕೆ ಮೊದಲೇ ಏನೇನು ಪ್ರಿವೆಂಟಿವ್ ಮೆಜರ್ಸನ್ನು ಈಗ ಜನರು ಮಾಡ್ಬೋದು ಅಂತೇಳಿ, ಅಂದರೆ ಈಗ ಮಾಸ್ಕು ಇದು ಅಲ್ಲದೆ ಈಗ ಮಾಡೋದಾದರೆ ಅವರ ಫುಡ್ ಪ್ರಾಕ್ಟೀಸಲ್ಲಿ ಇಂಥದ್ದನ್ನು ಅವರು ಕನ್ಸ್ಯೂಮ್ ಮಾಡ್ಬೋದು, ಇಂಥದ್ದನ್ನು ಅವರು ತಗೊಂಡ್ರೆ ಒಳ್ಳೆಯದು ಅನ್ನುವಂಥದ್ದನ್ನು ನೀವೇನಾದರೂ ಸಜೆಸ್ಟ್ ಮಾಡಿ? ಅಂಥದ್ದೇನು ಇಷ್ಟ ತನಕ ಯಾವುದೇ ಇದರಲ್ಲಿ ನಮಗೆ ಕಂಡು ಬಂದಿಲ್ಲ, ಅಥವಾ ನನಗೆ ತಿಳುವಳಿಕೆ ಪ್ರಕಾರ ಯಾವುದೂ ಇಲ್ಲ. ಪ್ರಿವೆನ್ಷನ್ ಅಂದರೆ ಈ ರೀತಿ ರೋಗ ನಮಗೆ ತಗಲದ ಹಾಗೆ ನೋಡಿಕೊಳ್ಳುವಂಥದ್ದೇ ಮುಖ್ಯ ವಿಧಾನ. ಇಲ್ಲಾಂದರೆ ನಾವು ಎಲ್ಲಿಯೂ ಹೋಗದೆ ಮನೆಯೊಳಗೆ ಕೂತ್ಕೊಳ್ಬೇಕು. ಇನ್ನು ಆ ರೀತಿ ಆಗ್ಬೋದು, ಯಾರ ಕಾಂಟ್ಯಾಕ್ಟಿಗೆ ಬರದೆ ಬೇರೆ ರೋಗಿಗಳಿಗೆ, ಅದು ಸಾಧ್ಯ ಇಲ್ಲ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಯಾವಾಗಾದರೂ ಹೊರಗೆ ನಾವು ಬರಲೇಬೇಕಾಗ್ತದೆ. ಓಕೆ ಎಸ್ ಡಾಕ್ಟ್ರೆ, ಅನೇಕ ವಿಚಾರಗಳನ್ನು ನಾವು ಮಾತಾಡ್ತಾ ಬಂದ್ವಿ. ಅನೇಕ ವಿಚಾರಗಳು ಜನರಿಗಿಂದ ನಮಗೆ ಪ್ರಶ್ನೆಯ ರೂಪದಲ್ಲಿ ಬಂತು, ಮತ್ತೊಂದಷ್ಟು ವಿಚಾರಗಳನ್ನು ನಾವು ವಿನಿಮಯ ಮಾಡಿಕೊಂಡ್ವಿ. ಕೊನೆಯದಾಗಿ ನಾನು ಕೇಳೋದಿದ್ರೆ, ಈ ಕೋವಿಡ್ನ ಬಗ್ಗೆ ನೀವು ಜನರಿಗೆ ಒಂದು ಹೇಳೋದಾದರೆ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ಸರಿ, ಕೋವಿಡ್ ಅನ್ನೋದು ಒಂದು ಈಗ ಈ ಸಮಯದಲ್ಲಿ ನಮಗೆ ಬಂದಂಥ ಒಂದು ಮಾರಣಾಂತಿಕ ಕಾಯಿಲೆ. ಹಾಗೆಂತ ಹೇಳಿ ಅದರ ಬಗ್ಗೆ ನಾವು ಖಂಡಿತ ಜಾಗೃತೆಯನ್ನು ಮಾಡಬೇಕು. ಆದರೆ ಅದರ ಬಗ್ಗೆ ಉತ್ಪ್ರೇಕ್ಷಿತವಾಗಿ ಉಳಿದವರಿಗೆ ಹೇಳೋದು, ಹೆದರಿಸುವುದು ಅಂಥದನ್ನು ಖಂಡಿತ ಯಾರು ಸಹ ಮಾಡಬೇಡಿ. ಜಾಗೃತೆ ಏನಂತ ಹೇಳಿದರೆ, ಈಗಾಗಲೇ ನಾವು ಇಲ್ಲಿ ವಿಚಾರ ವಿನಿಮಯ ಮಾಡಿಕೊಂಡಿದ್ದೇವೆ. ಮಾಸ್ಕ್ ಧರಿಸುವುದು, ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ಧರಿಸುವುದು, ಅದರಿಂದಾಗಿ ಒಬ್ಬರಿಂದ ಒಬ್ಬರಿಗೆ ಹರಡುವುದನ್ನು ತಪ್ಪಿಸ್ಬೋದು. ನಮ್ಮ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದು, ಸ್ಯಾನಿಟೈಸೇಷನ್, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳೋದು. ಅದರ ಜೊತೆಗೆ ಲಸಿಕೆಯನ್ನು ಸಹ ಯಾರಿಗೆಲ್ಲ ಸಾಧ್ಯ ಇದೆ, ಅಂದರೆ ಈಗ 18 ವರ್ಷಕ್ಕಿಂತ ಮೇಲಿನವರಿಗೆ ಮಾತ್ರ ಕೊಡುವಂಥ ಒಂದು ವ್ಯವಸ್ಥೆ ಇದೆ. ಮೇ 1ರಿಂದ ಎಲ್ಲರಿಗೂ ಕೊಡುವಂಥ ವ್ಯವಸ್ಥೆ ಇದೆ 18 ವರ್ಷಕ್ಕಿಂತ ಮೇಲಿನವರಿಗೆ. ಹಾಗೆ ಯಾರೆಲ್ಲ ಎಲಿಜಿಬಲ್ ಇದ್ದರೆ ಖಂಡಿತವಾಗಿ ಇದನ್ನು ತೆಗೆದುಕೊಳ್ಳಿ. ನಿಮ್ಮ ಮನೆಯವರಿಗೆ, ನಿಮ್ಮ ಮನೆ ಪಕ್ಕದವರಿಗೆ ಎಲ್ಲರಿಗೂ ಇದನ್ನು ತೆಗೆದುಕೊಳ್ಳುವಂತೆ ಪ್ರೋತ್ಸಾಹಿಸಿ. ಇದರಿಂದಾಗಿ ಏನಾಗ್ತದೆ ಅಂತ ಹೇಳಿದರೆ, ನಿಮ್ಮನ್ನು ನೀವು ರಕ್ಷಿಸಿಕೊಂಡಾಗೆ ಆಗ್ತದೆ, ಹಾಗೂ ನಿಮ್ಮ ನೆರೆಹೊರೆಯವರನ್ನು ಯಾವ ರೀತಿ ಅಂತ ಹೇಳಿದರೆ, ನಿಮಗೆ ವ್ಯಾಕ್ಸಿನ್ ತಗೊಂಡಿದ್ರೆ ನಿಮಗೆ ರೋಗ ಬರೋದಿಲ್ಲ, ಉಳಿದವರಿಗೆ ಅದರಿಂದ ನೀವು ಹರಡಿಸೋ ಚಾನ್ಸೇ ಇರೋದಿಲ್ಲ. ಅದೇ ರೀತಿ ಎಲ್ಲರೂ ಆ ರೀತಿಯಾಗಿ ಒಂದು ಆಲೋಚನೆ ಮಾಡಿದರೆ ಖಂಡಿತವಾಗಿ ನಾವು ಈ ಕೋವಿಡ್ ರೋಗವನ್ನು ದೂರ ಮಾಡ್ಬೋದು. ಈ ಪ್ರಪಂಚದಿಂದ ದೂರ ಆಗ್ತದೆ ಕೆಲವು ದಿನಗಳಲ್ಲಿ, ಅಥವಾ ಕೆಲವು ವರ್ಷಗಳಲ್ಲಂತೂ ಖಂಡಿತವಾಗಿ ಹೋಗ್ತದೆ. ಅಷ್ಟರ ತನಕ ನಾವು ಅದರ ಬಗ್ಗೆ ಮುಂಜಾಗ್ರತೆಯನ್ನು ತೆಗೆದುಕೊಳ್ಬೇಕು. ತೀವ್ರತರವಾದಂಥ ಭಯ ಖಂಡಿತ ಒಳ್ಳೆಯದಲ್ಲ. ಯಾಕೆಂತ ಹೇಳಿದರೆ ಇದರಿಂದ ಅತ್ಯಂತ ತೀವ್ರತರವಾದ ರೋಗಗಳು ಹಿಂದೆ ಸಹ ಬಂದು ಹೋಗಿವೆ. ಫ್ಲೂ ಅಂಥ ರೋಗಗಳು ಪ್ರಪಂಚವನ್ನು ಖಂಡಿತವಾಗಿ ನಾಶ ಆಗಿ ಹೋಗಿಲ್ಲ, ಸ್ವಲ್ಪ ಸಾವು ನೋವುಗಳಾಗಿವೆ, ಇದಕ್ಕಿಂತ ಜಾಸ್ತಿ ಆಗಿದೆ. ಈಗ ನಾವು ವೈಜ್ಞಾನಿಕವಾಗಿ ಮುಂದುವರಿದ್ರಿಂದ ಸ್ವಲ್ಪ ಜಾಸ್ತಿ ಜಾಗೃತೆಗಳನ್ನು ಮಾಡಿಕೊಳ್ಳಲಿಕ್ಕೆ ಆಗ್ತಾ ಉಂಟು. ಖಂಡಿತವಾಗಿ ಇನ್ನಷ್ಟು ಉತ್ತಮ ವ್ಯಾಕ್ಸಿನ್ಗಳು, ಅದು ಪ್ರಯೋಗ ಹಂತದಲ್ಲಿರುವಂಥ ವ್ಯಾಕ್ಸಿನ್ಗಳು ಬರ್ಬೋದು. ಯಾಕಂತ ಹೇಳಿದರೆ ಈಗ ಕೊಟ್ಟಂಥ ವ್ಯಾಕ್ಸಿನ್ಗಳು ಎಷ್ಟು ವರ್ಷ ನಮ್ಮನ್ನು ಅದರಿಂದ ತಡೆಯುತ್ತದೆ, ಆ ರೋಗ ಬರದಾಗ ತಡೆಯುತ್ತೆ ಅಂತ ಇನ್ನೂ ಸಹ ಗೊತ್ತಿಲ್ಲ. ಅದನ್ನು ಕೆಲವು ವರ್ಷಗಳ ನಂತರ ಅಥವಾ ಕೆಲವು ತಿಂಗಳ ನಂತರ ನಾವು ಪುನಃ ವ್ಯಾಕ್ಸಿನ್ ತೆಗೆದುಕೊಳ್ಳುವ ಪ್ರಮೇಯ ಸಹ ಬರಬಹುದು. ಅದಕ್ಕೂ ಸಹ ನಾವು ರೆಡಿಯಾಗಿರಬೇಕು. ಹಾಗೂ ನಮ್ಮ ಸರ್ಕಾರಗಳಿರ್ಬೋದು, ಆರೋಗ್ಯ ಇಲಾಖೆ ಅವರಿಂದ ಬರುವಂಥ ಸೂಚನೆಗಳನ್ನು ನಾವು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಯಾಕಂತ ಹೇಳಿದರೆ ಅವರೊಂದು ಸ್ಟಡಿ ಮಾಡಿ ಅಥವಾ ತಜ್ಞರ ಇದನ್ನು ರಿಪೋರ್ಟನ್ನು ತೆಕ್ಕೊಂಡು ಅದನ್ನೊಂದು ಸೂಚನೆಗಳನ್ನು ಕೊಡ್ತಾರೆ. ಅದರಿಂದಾಗಿ ನಮಗೆ ಸಣ್ಣ ಪುಟ್ಟ ನಷ್ಟಗಳು ಕಷ್ಟ ಕಾಣ್ಬೋದು. ಆದರೂ ಅದನ್ನು ಸಹಿಸಿಕೊಂಡು ನಮ್ಮ ನಾಡಿನ, ನಮ್ಮ ದೇಶದ, ಇಡೀ ಪ್ರಪಂಚದ ಒಳಿತಿನ ದೃಷ್ಟಿಯಿಂದ ಆ ರೀತಿಯಾಗಿ ನಾವೆಲ್ಲರೂ ನಿಯಮಗಳನ್ನು ಪಾಲಿಸಿ ಈ ರೋಗವನ್ನು ಹೊಡೆದೋಡಿಸೋಣ ಅಂತ ಕೇಳಿಕೊಳ್ತೇನೆ. ಎಸ್ ಡಾಕ್ಟ್ರೆ, ಎಷ್ಟು ಹೊತ್ತುಗಳ ಕಾಲ ನಮ್ಮ ಸ್ಟುಡಿಯೋದಲ್ಲಿ ಬಂದು ಜನರ ಸಂಶಯಗಳನ್ನು, ಒಂದಷ್ಟು ಪ್ರಶ್ನೆಗಳನ್ನು, ಗೊಂದಲವನ್ನು ನಿವಾರಿಸುವಂಥ ಪ್ರಯತ್ನಕ್ಕೆ ನೀವು ನಮ್ಮ ಜೊತೆ ನೀಡಿದ್ದೀರಿ. ನಿಮಗೆ ಕಹಳೆ ವಾಹಿನಿ ವತಿಯಿಂದ ಧನ್ಯವಾದಗಳು. ನಿಮಗೆ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇಷ್ಟು ಹೊತ್ತುಗಳ ಕಾಲ ಪುತ್ತೂರಿನ ಖ್ಯಾತ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಸುರೇಶ್ ಪುತ್ತೂರಾಯ ಅವರು ಅವರ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಯಾವ ರೀತಿಯಾಗಿ ಕೋವಿಡ್ ಅನ್ನುವಂಥ ಪ್ಯಾನಿಕ್ಕಿನಿಂದ ಹೊರಗೆ ಬರ್ಬೋದು, ಒಂದು ರೀತಿಯಾದಂಥ ಪಾಸಿಟಿವಿಟಿಯನ್ನು ನಮ್ಮಲ್ಲಿ ಹೇಗೆ ಜಾಗೃತಿಗೊಳಿಸ್ಬೋದು ಅನ್ನೋದನ್ನು ಅವರ ಮಾತುಗಳಲ್ಲಿ ಹೇಳಿದರು. ಅನೇಕ ವಿಚಾರಗಳನ್ನು ನಮ್ಮ ಮುಂದಿಟ್ಟರು, ನಮ್ಮಲ್ಲಿದ್ದಂಥ ಗೊಂದಲಗಳನ್ನು ನಿವಾರಣೆ ಮಾಡತಕ್ಕಂಥ ಕೆಲಸವನ್ನು ಅವರು ಮಾಡಿದರು. ಎಸ್, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್. ನಮಸ್ಕಾರ.